MH ಅವ್ರು ಬಂದ್ರು. ಹಾಯ್ MH ಅವರೇ, ವೆಲ್ಕಮ್ ವೆಲ್ಕಮ್, ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು MH ಅವರೇ, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯ್ತಾ ನಿಮ್ದು MH ಅವರೇ? MH ಅವರೇ ಕಾಫಿ ಆಯ್ತಾ? ಕೇಳ್ತಾ ಇದೆ ನಾನು ಮಾತಾಡುದು. ಸಾನ್ವಿ ಬರ್ತೀರಾ? ಹಾಯ್ ಸಿಸ್ಟರ್ ಬಂದ್ರೆ. ಹಾಯ್ ಸಾನ್ವಿ, ವೆಲ್ಕಮ್ ವೆಲ್ಕಮ್. ಸಾನ್ವಿ ಚಾಪರಿಯಾರ? ದಾದ ತಿನ್ಯಾರು ಸಾನ್ವಿ? ಇನ್ನೂ ಇಲ್ಲ, ನಿಮ್ದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ನಂದಾಗಿದೆ MH ಅವರೇ, ನನಗೆ ನೀರ್ ದೋಸೆ. ನಿಮ್ಗೆ ಎಂತ ಸ್ಪೆಷಲ್ ನಾಷ್ಟ? ಚಾಪರಿಯ ಪನದಲ್ಲೇರು. ಓಕೆ ಸಾನ್ವಿ, ದಾದ ತಿನ್ಯಾರು ತಿಂಡ್ರೆದಾಗಿ. ಜ್ಯೋತಿ ಕ್ರಿಯೇಷನ್ ಅವ್ರು ಬಂದ್ರು. ಹಾಯ್ ಸಿಸ್ಟರ್. ಹಾಯ್ ಜ್ಯೋತಿ ಅವರೇ, ವೆಲ್ಕಮ್ ವೆಲ್ಕಮ್. ಕಾಫಿ ಆಯ್ತಾ ನಿಮ್ದು ಜ್ಯೋತಿ ಅವರೇ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ರೆ. ಗುಡ್ ಮಾರ್ನಿಂಗ್ ಜ್ಯೋತಿ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಮ್ದು? ಎಂತ ತಿಂಡಿ? ಲೈಕ್ ಡನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನೆಗೆ ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ. ನಿನ್ನೆಗೆ ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕೆ. ಜೋರು ಬರ್ಸ ಅಂದೆ ಮೂಲಿಜ್ಜಿಯೇ ಬರ್ಸ ಸಾನ್ವಿ ಮುಲ್ ಬರ್ಸಿಜ್ಜಿ ಮುಗಾಲ್ ಪಾಡ್ದಳು. ದುರ್ಗಾ ಸೈಡ್ ನಲ್ಲಿ ಹಾರ್ಟ್ ಕಾಣುತ್ತಿಲ್ಲ ಹೇಳಿ ಪ್ಲೀಸ್. MH ಅವರೇ, ನೀವು ಯಾವಾಗ್ಲೂ ಹೇಳ್ತೀರಾ ಹಾರ್ಟ್ ಕೊಡ್ತಾ ಇದ್ದೀನಿ, ನನ್ಗೆ ಹಾರ್ಟೇ ಬರುದಿಲ್ಲ ಮಾರ್ರೆ. ಅದು ಯಾಕೆ ಹಾಗೆ? ಏನಾದ್ರೂ ಪ್ರಾಬ್ಲಮ್ ಆಗ್ತದ ಹಾಗೆ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹಾಗೆ ಆಗ್ತದ ಹಾರ್ಟ್ ಬರುದಿಲ್ಲ? ಕೆಲವರಿಗೆ ಬರ್ತದೆಯಾ? ನನ್ಗೆ ಹಾರ್ಟೇ ಬರುದಿಲ್ಲ ಮಾರ್ರೆ, ಅದು ಯಾಕೆ ಹಾಗೆ? ಸಾನ್ವಿ ಸಿಸ್ ರಿಟರ್ನ್ ಗಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾನ್ವಿ ಉಳ್ಳಾರೆ ಸಾನ್ವಿ ಜ್ಯೋತಿ ಸಿಸ್ ಸೀರೆಗೆ ಗಿಫ್ಟ್ ಕೊಡ್ತೀರ್ಗೆ ಅವೇ ರಿಟರ್ನ್ ಮಲ್ಪ್ಲೆ ಅವೇ. ಜ್ಯೋತಿ ಸಿಸ್ಟರ್ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಸಿಸ್ಟರ್ ಸಾನ್ವಿ ಸಿಸ್ ಕೊಡ್ತಾರೆ ಅಂತ ಆಯ್ತಾ, ಕೊಡ್ತಾರೆ ಅವರು. MH ಅವರು ಹೋಗುದೇ? MH ಅವರೇ ಕೋಪದಲ್ಲಿದ್ದೀರಾ? ಏನಾಯ್ತು MH ಅವರೇ? ಬರುದಿಲ್ಲಲ್ಲ, ನಿಮ್ದು ಆರ್ಟೇ ಬರುದಿಲ್ಲ ನನ್ಗೆ, ಯಾಕೆ ಅಂತ ಗೊತ್ತಾಗುದಿಲ್ಲ ಮಾರ್ರೆ. MH ಕಿಂಗ್ ರಿಟರ್ನ್ ಗಿಫ್ಟ್ ಮಾಡಿ ಅಂತ ಹೇಳ್ತಾರೆ. MH ಅವರೇ ನೋಡಿ, ಜ್ಯೋತಿ ಅವ್ರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೀವು ರಿಟರ್ನ್ ಮಾಡಿ ಆಯ್ತಾ. MH ಅವರೇ ಏನಾಯ್ತು MH ಅವರೇ? ಚಾನಲ್ ಮೋನೋ ಆಗಿದೆಯಾ MH ಅವರೇ ನಿಮ್ದು? ಜ್ಯೋತಿ ಸಿಸ್ಟರ್ ನೀವು ಲೈವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಜ್ಯೋತಿ ಸಿಸ್ಟರ್ ನೀವು ಲೈವ್ ಮಾಡ್ತೀರಾ? ಜ್ಯೋತಿ ಸಿಸ್ಟರ್ ಲೈವ್ ಮಾಡೋದಾದ್ರೆ ನಿಮ್ದು ಟೈಮಿಂಗ್ಸ್ ಬರೆಯಿರಿ ಆಯ್ತಾ, ಟೈಮಿಂಗ್ಸ್ ಹೇಳಿ. ಸಾನಿ ಸಿಸ್ಟರ್ ಕೇಳ್ತಾ ಇದ್ದಾರೆ. ಹಾಯ್ ಸ್ನೇಹಿತರೆ, ಬನ್ನಿ ಬನ್ನಿ ಒಂದು ಲೈಕ್ ಕೊಡಿ, ಆಮೇಲೆ ಮೆಸೇಜ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಎಲ್ಲರೂ ಬನ್ನಿ ಇವಾಗ. ಹೌದೌದು, ಎಲ್ಲರೂ ಬನ್ನಿ, ಲೈವಿಗೆ ಬನ್ನಿ, ಸಪೋರ್ಟ್ ಮಾಡಿ. ನಾನು ರಿಟರ್ನ್ ಮಾಡುವೆ. ಓಕೆ ಓಕೆ ಜ್ಯೋತಿ ಅವರೇ ಕಮೆಂಟ್ ಹಾಕಿ ಆಯ್ತಾ, ರಿಟರ್ನ್ ಮಾಡ್ತಾರೆ MH ಅವರು. ಈಗ ಜೋರ್ ಮಳೆ ಬಂತೀಗ, ಮಳೆ ಮಳೆ ಸುರಿ ಮಳೆ. MH ಅವರೇ ಥ್ಯಾಂಕ್ ಯು MH ಅವರೇ, ಥ್ಯಾಂಕ್ ಯು. MH ಅವರೇ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಎಮ್ ಎಚ್ ಅವರೇ ಡನ್ ಅಂತ ಉಂಟು. ಓಕೆ ಓಕೆ, ಎಮ್ ಎಚ್ ಅವರಿಗೆ ಕೊಟ್ಟಿದ್ದೀರಂತೆ, ಕೊಡ್ತಾರೆ ಅವರು. ಎಮ್ ಎಚ್ ಅವರು ರಿಟರ್ನ್ ಮಾಡ್ತಾರೆ ಆಯ್ತಾ. ನೀವು ಕಮೆಂಟ್ ಹಾಕಿ ಆಯ್ತಾ ಜ್ಯೋತಿ ಸಿಸ್ಟರ್. ಜ್ಯೋತಿ ಸಿಸ್ ಕಮೆಂಟ್ ಹಾಕಿ. ಜ್ಯೋತಿ ಸಿಸ್ ಕಾಫಿ ಆಯ್ತಾ ನಿಮ್ದು? ಎಂತ ತಿಂಡಿ? 28 29 ಗಂಜಿ ಯಾನ್ ತುಯ್ಯೈತೆ ನನ್ನ ಸ್ಟೇಟಸ್ ತುಯ್ಯ ಸಾನ್ವಿ ಕೋಪರ ಇರು ಎಂಕ್ 29 29 ಆಪುಜಿ ಬರ್ರೆ ಏರ್ಲ ಪೋಲಿಯಾ ಇರ್ ಪೋಪರ ಸಾನ್ವಿ MH thank you MH thank you so much thank you ನಾನು ಕಪ್ಪು ತಪ್ಪು ಲೈಕ್ ಅಂತ ಹೇಳ್ತಾ ಇದ್ದಾರೆ ಕ್ರಸ್ಟಸಿಸ್ ಥ್ಯಾಂಕ್ ಯು ವೆಲ್ಕಮ್ ಟು ಮೈ ಲೈವ್ ಚಾ ಅಣ್ಣ ಅಂತ ಕೇಳ್ತಾ ಇದ್ದಾರೆ ಸಂಗೀತವೇ ಅರಳುತ್ತಿದೆ ಹೌದೌದು ಹಾಯ್ ಗುಂಡಮ್ಮ ಶುಭೋದಯ ಅಂತ ಹೇಳ್ತಾ ಇದ್ದಾರೆ MH ಅವರು ಗುಂಡಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕ್ರಸ್ಟಸಿಸ್ ಅಂದು ಪನದುಲ್ಲೇರು ರಂಜಿತ್ ಪೋದು ಬಲೆ ಸಾನ್ನಿ ವಿಡಿಯೋ ಪಾಡ್ಲೆ ಎಂಕುಲ್ ತೂಪ ರಂಜಿತ್ ನಾನು ಕಪ್ಪು ಖ್ಯಾತಿಯ ಬಾಯಮ್ಮ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಹಾಯ್ ಪನೊಂದುಲ್ಲೇರು ಕ್ರಸ್ಟಸಿಸ್ ಗುಂಡಮ್ಮ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ MH ಅವರು ಗುಂಡನ್ನ ಟೀ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಕ್ರಸ್ಟಸಿಸ್ ಅಂದ್ ಏರ್ಲ ಬರುಲಿ ಫ್ರೀ ಎಂಟ್ರಿ ಓಕೆ ಓಕೆ ತುಕ ಪುಡ್ಸೋತಿತ್ತನ ಬರ್ಪೆ ಅವೇ ಸಾನ್ವಿ ಬತ್ತನ ತಿಕ್ಕಗಲ್ಪ ಇಲ್ಲ ಇನ್ನು ಆಗ್ಬೇಕು ಗುಂಡಣ್ಣ ಅಂತ ಹೇಳ್ತಾ ಇದ್ದಾರೆ ಕ್ಲಸ್ಟಸಿಸ್ MH ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಲ್ಲರೂ ಎಲ್ಲಿ ಇದ್ದೀರಾ ಅಲ್ಲೇ ಇರಿ ಯಾಕೆಂದ್ರೆ ಮಳೆ ಅಲ್ವಾ ಹಾಗೆ ಜಾರ್ತದೆ ಅದು ಸಪೋರ್ಟಿಂಗ್ ಅಲ್ಲ ಮೆಸೇಜ್ ಅಲ್ವಾ ರಂಜಿತ್ ಚಾ ಪರಿಯಾರೆ ಕ್ಲಸ್ಟಸಿಸ್ ಚಾ ಪರಿಯಾರೆ ದಾದ ತಿನ್ಯಾರ ಕ್ಲಸ್ಟಸಿಸ್ ರಂಜಿತ್ ದಾದ ತಿನ್ನರೆ MH ಅವರು ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು MH ಅವರು ಥ್ಯಾಂಕ್ ಯು ರಂಜಿತ್ ಥ್ಯಾಂಕ್ ಯು ಕ್ಲಸ್ಟಸಿಸ್ ಎಲ್ಲರೂ ಲೈಕ್ ಕೊಡಿ ಹೌದೌದು ಎಲ್ಲರೂ ಲೈಕ್ ಕೊಡಿ ಆಯ್ತಾ 28 29ಗೆ ಹೋಗ್ತೇನೆ ನೀವು ಬನ್ನಿ ಓಕೆ ಓಕೆ ಸಾನ್ವಿ ಟ್ರೈ ಮಾಡ್ತೇನೆ ಬರ್ಲಿಕ್ಕೆ ಆಯ್ತಾ 28 29 ಅಲ್ಲ MH ಅವರು ಥ್ಯಾಂಕ್ ಯು MH ಅವರೇ ಸಾನ್ವಿ ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ MH ಅವರೇ ರಿಟರ್ನ್ ಮಾಡೋದು ಮರಿಬೇಡಿಪ್ಪ ಇಲ್ಲ ಇಲ್ಲ MH ಅವರು ರಿಟರ್ನ್ ಕೊಡ್ತಾರೆ ಜ್ಯೋತಿಷಿಸ್ ನೀವು ಕಮೆಂಟ್ ಹಾಕಿ ಆಯ್ತಾ ನನ್ನ ತಿನ್ನೋಡು ದಾನೆ ರಂಜಿತ್ ಲೇಟ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕ್ರಸ್ಟಸಿಸ್ ದಾದ ತಿನ್ನರೆ ಈಗ ಆನ್ ಇರುತ್ತೆ ಓಕೆ ದುರ್ಗಾ ಚಾಕ್ಲೇಟ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು MH ಅವರು ಥ್ಯಾಂಕ್ ಯು ಕ್ರಸ್ಟಸಿಸ್ ಥ್ಯಾಂಕ್ ಯು ಸಾನ್ವಿ ನಿಮ್ಮ ಗಿಫ್ಟ್ ಬಂದಿಲ್ಲ ಒನ್ಸ್ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಷಿಸ್ ನೀವು ಅವರಿಗೆ ಕಮೆಂಟ್ ಮಾಡಿ ಅವರು ಮತ್ತೆ ರಿಟರ್ನ್ ಮಾಡ್ತಾರೆ ಆಯ್ತಾ ಸಾನ್ವಿ ಕೂಡ ರಂಜಿತ್ ಎಲ್ಲರೂ ಎಲ್ಲಿದ್ದೀರಾ ಅಲ್ಲೇ ಇರಿ ಯಾಕೆಂದ್ರೆ ಮಳೆ ಅಲ್ವಾ ಹಾಗೆ ಜಾರ್ತದೆ ಅಂತ ಹೇಳ್ತಾ ಇದ್ದಾರೆ ತಿನ್ನರೆ ದೋಸೆ ಅಂತ ಹೇಳ್ತಾ ಇದ್ದಾರೆ ನೀರ್ ದೋಸೆ ಎಂಕಲ ಸೇಮಿಯೇ ಎಂಕಲ ನೀರ್ ದೋಸೆನೆ ಕ್ರಸ್ಟಸಿಸ್ ಮತ್ತೆ ಲೈವ್ಗೆ ಬಂದವರು ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಜೋರು ಮಳೆ ಬರ್ತಾ ಇದೆ ಎಂಕ್ಲೆಗೆ 30 kg ಅರಿ ತಿಕ್ಕೊಂಡು ಸ್ಟೋರ್ ದಾನೆ ಐಟ್ ದೋಸೆನಾ ನೀ ಸ್ಟೋರ್ ದಾರಿಟ್ಟು ದೋಸೆ ಒಂಥರ ಮುದ್ದೆಲ ಕಾಪುಜೆ ಕ್ರಸ್ಟಸಿಸ್ ಎಂಕ್ಲೆ ತಿಕ್ಕುಜರಿ ಎಂಕ್ಲೆ APL ಕಾರ್ಡ್ ಸ್ಟೋರ್ ದಾ ಅಂದತೆ ಎಂಕ್ಲೆ ಗಿಜ್ಜಿ ಎಂಕ್ಲೆ APL ದಕ್ಲೆ ಗಿಜ್ಜಿ ಮಾರ್ರೆ APL ಹಾಕಿ ದಾಲ ಸವಲತ್ತು ಇಜ್ಜಿ ಎಂಕುಲು ಅನ್ನ ಆಂಟಿ ಕೊರ್ಪೆರ್ ಅವು ಸ್ಟೋರ್ ದಾರಿ ಅದಾದ ಗೊತ್ತುಂಡೆ ಅವು ಮುದ್ದೆ ಪುಂಡಿಯ ದೋಸೆ ಇಲ್ಲಿ ನನ್ನ ಹಸ್ಬೆಂಡ್ ತಿನ್ಬೇಕೇನಿದ್ದೀರ ಅವು ದೋಸೆ ಯಾನಕ್ಕೆ ಸೋನಾ ಮಸೂರಿ ಪತಾರ್ತೀನಿ ಅಂಗಡಿದ್ದು ಆಂಟಿನ ಪೂರ ಮಲ್ಪೆರ್ ಶೋಕ್ ಹಾಕೊಂಡೆ
ನಿಪುಲು ಕಾಸ್ತಕುಲು ಎಬಿ ಅಂಚದಾಲೆ ಜಗ್ಗು ಓಲು ಕಾಸ್ತಕುಲು ಕಷ್ಟ ದಿಸ್ವನ್ನಾಗ ತೆಲ್ಕೆ ಯಾರು ನಾಲೆಜ್ಜಿ ಕಾಸ್ತಕುಲು ಕಾಸ ಎಜ್ಜಿ ಓಲು ಏಕೋ ಏನು ಈ ನನ್ನ ಮನಸ್ಸು ಉಯ್ಯಾಲೆಯಾಗಿ ಏಕೋ ಏನೋ ಈ ನನ್ನ ಮನಸ್ಸು ಉಯ್ಯಾಲೆಯಾಗಿ ತೂಗಿದೆ. ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಸಿಸ್ ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಸಿಸ್, ಸಾನ್ವಿ ತಂ ನಂ ಎನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ, ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ಎನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ರಾಷ್ಟ್ರ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ಸ್ವಾತಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಾನ್ವಿ, ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು. ಕಪ್ಪು ಖ್ಯಾತಿಯ ಬಾಯಮ್ಮ ಅಂತ ಹೇಳ್ತಾ ಇದ್ದಾರೆ. ರಂಜಿತ್, ಸ್ನೇಹ ಅವ್ರು ಬಂದ್ರು ಹಾಯ್ ಸಿಸ್ಟರ್ ಗುಡ್ ಮಾರ್ನಿಂಗ್. ಚೆಲ್ವರಾಜ್ ಅವರೇ ಗುಡ್ ಮಾರ್ನಿಂಗ್, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರಂಜಿತ್ ಚಾಂಡಕ್ಕೆ ಏನೊಂದು ಕಷ್ಟ ಸಿಸ್. ನೆನಪಿನಂಗಳದಲ್ಲಿ ಬಾಯಮ್ಮ ಅಂತ ಹೇಳ್ತಾ ಇದ್ದಾರೆ. ಆದರ್ಶ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಆದರ್ಶ್. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, 1/2 ಸೀಟಲ್ಲಿ ಕಬ್ಬು ತೋರೆ ನೀನು, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಆದರ್ಶ್ ಅವರು. ಬಸ್ಸ ಲೇಟ್ ಪನೊಂದುಲ್ಲೇರು ಬರ್ಸ ಹೊರ ಬರ್ಪುಂಡು ಪೋಪುಂಡು ಈಗ ರಸ್ತ ಸಿಸ್ ಬಕ್ಕ ಸೂಪರ್ ಪನದುಲ್ಲೇರು ಎನ್ನ ಆತಿಜಿ ಪನದುಲ್ಲೇರು. ಜ್ಯೋತಿ ನಾನು ನಿಮ್ಮ ಚಾನೆಲ್ಗೆ ಭೇಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಬಂದೆ ಓಕೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಜ್ಯೋತಿ ಅವರೇ, MH ಅವರು ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂತೆ ನಿಮ್ಗೆ, ನೋಡಿ ಆಯ್ತಾ, ಚೆಕ್ ಮಾಡಿ. ಆದರ್ಶ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ಕಪ್ಪು ನನ್ನ ತಪ್ಪ ಅಂತ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಸಿಸ್ ವಿದ್ಯಾದಾಯನಿಗೆ ಬರ್ಪಾರಲ್ಲ ಅಂಜಿ 28, 29ಗೂ ಪೆಲಕೈದ ಮೇಳ ಉಂಡಿಗೆ. ಲೈಕ್ ಅಕ್ಕ, ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು. ಬಾಯಮ್ಮ ಚಾಪರ್ಲೆ ಪನೊಂದುಲ್ಲೇರು. ಆದರ್ಶ್ ಸೂಪರ್ ಪನೊಂದುಲ್ಲೇರು. ಪರ್ತು ಜೆರ್ಗೆತೆ ಅಕ್ಕ ಚಾ. ಆದರ್ಶ್ ಥ್ಯಾಂಕ್ ಯು ಆದರ್ಶ್, ಥ್ಯಾಂಕ್ ಯು. ಗುಂಡಣ್ಣ ನನಗೆ ಚಾಕ್ಲೇಟ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಹೌದು MH ಅವರೇ, ನಮ್ಮ ಕ್ರಸ್ಟಸಿಸ್ಗೂ ಒಂದು ಚಾಕ್ಲೇಟ್ ಕೊಟ್ಟು ಬಿಡಿ. ಚಾಕ್ಲೇಟ್ ಪಂಡ ಎರೆಗಿಷ್ಟ ಇಜ್ಜಿ ಅದೇ ಕ್ರಸ್ಟಸಿಸ್ ಓಲಿಯೇ ವಿದ್ಯಾದಾಯನಿಡಿಗೆ ಉಂಡಿಗೆ 28 ಮೊಗ್ಲ 26 ಮೊಗ್ಲ ಅಲ್ಲಿ ಸಾನ್ ಮಿಲ ಪಂಡ ನಾನು ಏನ ಸ್ಟೇಟಸ್ ತೂಯೆ ಏಕಂಡು ಕುಕ್ಕುದಲ ಪಕ್ಕ ಪೆಲಕೈ ಮೇಳಗೆ 2 ದಿನ ಉಂಡುಗೆ. ಸೂಪರ್ ಆದರ್ಶ್ ಸೂಪರ್ ಪಂಡ ಎಂಕ್ ಡೌಟ್ ಪೋಯರ್ ಹ್ಯಾಪಿ. ನಾನು ರಂಗನಾಥ್ ಅವರು ಬಂದ್ರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರಂಗನಾಥ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಟ್ಟು ಬಿಡಿ. ಹಾಗೆ ದಿನ ಹೀಗೆ ನಿನ್ನೆ ನಾ ನೋಡಿದೆ, ಆ ಖುಷಿಯಲ್ಲಿ ನಾ ತೇಲಾಡಿದೆ, ಈ ಪ್ರೀತಿಲೇನೋ ಜಾದು ಇದೆ, ಈ ಪ್ರೀತಿಲೇನೋ ಜಾದು ಇದೆ.
ಕಪ್ಪು ಬಾಯಮ್ಮ ಖ್ಯಾತಿಯ ಕಪ್ಪು ಅಂತ ಹೇಳ್ತಾ ಇದ್ದಾರೆ, ಆದರ್ಶ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬರ್ಪೆ ಪನೊಂದುಲ್ಲೇರು ಬಲ್ಲೆ ಬಲ್ಲೆ ಈರೊಂದು ವಿಡಿಯೋ ಮಲ್ತ್ ಪಾಡ್ಲಿ ತೂಕನಮ್ಮ ಯಾನ್ ಬರ್ತಿದ್ರಿ ವಿಡಿಯೋ ತುಪ್ಪೆ ಬತ್ತೆಡ ಬತ್ ನಮ್ಮ ತಿಕ್ಕುಗಾವೆ ಸೂಪರ್ ಪನೊಂದುಲ್ಲೇರು. ಯಾನಿಗೆ ನೀ ಉಡುಪಿ ಓ ಕೃಷ್ಣ ಸಿಸಿನಿ ಉಡುಪಿಗೆ ಪೋಂದುಲ್ಲೇರ್ಗೆ ಗೌಜಿ ಉಂಡೆ ಕೃಷ್ಣ ಸಿಸಿ ಫಂಕ್ಷನ್ ಉಂಡಾ ಸೂಪರ್ ಬಾಯಮ್ಮ ಈರ್ನ ಊರು ಓಲು ಓಕೆನೊಂದುಲೆ ರಂಜಿತ್ ಗುಂಡಮ್ಮ ಗುಂಡಮ್ಮ ಅಂತ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. MH ಅವರು ಏತ್ ಚಾಕ್ಲೇಟ್ ಬೋರ್ಡ್ ತೂಲೆ ಕಷ್ಟ ಸಿಸಿ ಏತ್ಲ ಕೊರಿಯೇರಿ ಸೂಪರ್ ಅಂತ ಹೇಳ್ತಾರೆ. ಕಾಫಿ ಆಯ್ತಾ ಅಕ್ಕ ಅಂತ ಹೇಳ್ತಾರೆ. ಆಯ್ತು ರಂಗನಾಥ್ ಅವ್ರೆ ನಿಮ್ದಾಯ್ತಾ ಕಾಫಿ? ಎಂತ ತಿಂಡಿ? ಆದರ್ಶ ಅವರೇ ನಿಮ್ದು ಕಾಫಿ ಆಯ್ತಾ? ಎಂತ ತಿಂಡಿ ನಿಮ್ಗೆ ಆದರ್ಶ ಅವರೇ? ಉಡುಪಿಡಿ ಯಾಲ್ಲ ಉಳ್ಳ ಅಲೆ ಉಡುಪಿಡ ರಂಜಿತ್ ಉಳ್ಳೇರ್ಗೆ ನಾನ ಇಲ್ಲಲು ಕುಲ್ಲುಂಡಾಪುಜಿ ಅಂದ ನಾನ ಇಲ್ಲಡ್ ಕುಲ್ಲುಂಡಾಪುಜಿ ಸಿಸ್ ನಾನು ಎಂಚ ಪೋದು ಪೋದೆ ನಮ್ಮ ವಿಡಿಯೋ ಮಲ್ಪಡ ಅಪ್ಡತೆ ಚಾನಲ್ ಮೋನಾಯ್ ಬಕ್ಕನ ನಂಚೇನು ನಾನು ಇಲ್ಲಡ್ ಕುಲ್ಲರಿಜ್ಜಿ ಅಲ್ಲಿ ರಂಜಿತ್ ಉಡುಪಿಡುಲ್ಲೇರ್ಗೆ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ರಂಗನಾಥರ್ ಒಂದ್ ನಿಮಿಷ ಓಕೆ ನಾನ ಇಲ್ಲಡ್ ಕುಲ್ಲುಂಡಾಪುಜಿ ಪಿನ್ ಮಾಡಿ ಓಕೆ ರಂಜಿತ್ ಕುಡ್ಲ ಪೂರ ಎನ್ನ ಕಷ್ಟ ಸಿಸ್ ಕುಡ್ಲ ಪೂರ ದೆತ್ತೊಂದೇರಿ ಗೊತ್ತು ಜೇ ರಂಜಿತ್ ಕುಡ್ಲ ಪೂರ ಕಷ್ಟ ಸಿಸ್ನಾನೆ ಆರ್ ಕುಡ್ಲ ದೆತ್ತೊನ್ನತೆ ಮುರಾಣಿ ಮೋನ ಇವಾಗ ಫುಲ್ ಕುಡ್ಲ ಆರ್ದಾನೆ ಸೂಪರ್ ಪರೊಂದುಲ್ಲೇರು ವಿಡಿಯೋ ಮಲ್ಪೆರೆ ಪರೊಂದುಲ್ಲೇರು. ಓ ಸಾನ್ವಿ ಒಂದು ಆ ಪದ್ಯ ಎಮ್ಮ ಎಮ್ಮೋ ನೋಡ್ದೆ ನೋಡೆ ನೋಡ್ಬಾರ್ದನ್ನ ನಾನ್ ನೋಡ್ದೆ ವಾರ್ತೆ ಬರ್ತೀನಿಯೇ ಸಾನ್ವಿ ರವಿಚಂದ್ರನ್ನ ನಂಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಹೌದು ಸಾನ್ವಿ ಸಿಸ್ ಇದ್ದಾರೆ ಅವರಿಗೂ ಸಪೋರ್ಟ್ ಮಾಡಿ ಅವರ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತೆ ಒಂದು ಗಿಫ್ಟ್ ಕೊಡಿ ಅವರಿಗೆ. ಅಂದ್ ದುಂಬಗ್ಲ ಕುಡ್ಲ ಎನ್ನನೇ ಪಂದು ಮಣ್ಣು ಪತ್ತದು ಪುತ್ತಾದಿ ರಂಜಿತ್ ಆರಿತ್ತ ಬುರಾಣಿ ದೆತೊಂಡಿ ಮೋನ ಅದು ಕಾಸು ಹತ್ತಲ ಅದು ಕಷ್ಟ ಸಿಕ್ಕಿದ ಅಪ್ಪಗ ದೆತೊಂಡಿ ಯಾರೇ ಗೊತ್ತುಜ್ಜ ರಂಜಿತ್ ನೀರು ಓಲ್ ಬಾರ್ರೆ ಪೂರ ವಿಷಯ ಗೊತ್ತು ನೀರೇಗ ಅವು ಗೊತ್ತಿಜ್ಜೆರೆಗ ಎಂಗ್ಲೇ ಪೂರ ಗೊತ್ತಿತ್ತು ನಾವು. ಹಾಯ್ ಸ್ನೇಹಿತರೆ, ಒಂದು ತಿಳಿದುಕೊಳ್ಳಿ, ಇಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇರುತ್ತಾರೆ, ಅಕ್ಕ ತಂಗಿ ಅಮ್ಮ ಇರುತ್ತಾರೆ ಅಂತ ತಿಳಿದುಕೊಂಡು ಮೆಸೇಜ್ ಮಾಡಿ ಓಕೆನಾ ಅಂತ ಹೇಳ್ತಾ ಇದ್ದಾರೆ ನಮ್ಮ MH ಅವರು. ಹೌದೌದು ಅದೌದು MH ಅವರೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಅಕ್ಕ ನಿಮ್ದು ಯಾವ ಊರು ಅಂತ ಹೇಳ್ತಾ ಇದ್ದಾರೆ. ನಮ್ದು ಮಂಗಳೂರು ಉಡುಪಿ ತಿಕ್ಕುವರ ಆಕೇನೊಂದುಲ್ಲೇರು ರಂಜಿತ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. MH ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ಉಡುಪಿ ತಿಕ್ಕೆರ ಟೈಮ್ ಇಜ್ಜಿ ಪಣದುಲ್ಲೇರು ಸಿಸ್ಟರ್ ಅದಕ್ಕೆ ತಿಳಿಸಿದ್ದು 28 29ಗೂ ಬಲೇ ಪಂದು ಓಕೆ ತೂಕ ಬರ್ಕ ಟ್ರೈ ಮಲ್ಪೇವೆ ಎನ್ನ ಹಸ್ಬೆಂಡ್ ಡ್ಯೂಟಿ ಇತ್ತಂಡ ಆಪುಜಿ ಇಜಿಂಡ ಅರ್ಲೆ ತೋಪೇರು ಅಂಚ ರಂಜಿತ್ ಗೀತಾಂಜಲಿ ಬಲೆ ಓ ನೀ ಗೀತಾಂಜಲಿಗೆ ಸಾರಿದೆ ಪೆರ ಪೋಪಿನ ಆ ಕಪ್ಪು ಸಿಸಿನಿ ಗೀತಾಂಜಲಿ ಸಾರಿದೆ ಪೆರ 16 ಗಂಟೆ ಅಲ್ಲೇ ಪೋಲೆ ಗೀತಾಂಜಲಿ ಪೋದೊಂಜಿ ದಾಲ ಕಲ್ಲೆ ರಂಜಿತ್ ದಾಯ ಗೊಡುಪಿಡು ಒಲ್ಪ ಬರ್ಪುನು ಪಡನುಲ್ಲೇರು ರಂಜಿತ್ MH ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ಲೀಸ್ ನಂಗೂ ಗಿಫ್ಟ್ ಕೊಡಿ ಆಲ್ ನೋಡಿ ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಎಲ್ಲರೂ ಬಂದವರು ಕನೆಕ್ಟ್ ಆಗಿರ್ಬೇಕು ರಂಗನಾಥ್ ಅವರೇ. ನೀವು ಎಲ್ಲರಿಗೂ ಕೂಡ ವಿಡಿಯೋಗೆ ಕಮೆಂಟ್ ಮಾಡಿ ಅವರು ಖಂಡಿತ ನಿಮ್ಗೆ ರಿಟರ್ನ್ ಮಾಡ್ತಾರೆ ರಂಗನಾಥ್ ಅವರೇ. ರಂಜಿತ್ಗೂ ಗೊತ್ತಿಜ್ಜ ಅವೇ ರಂಜಿತ್ ಗೊತ್ತಿಜ್ಜಿ ಈರ್ ಮುರಣಿ ಕುಡ್ಲದೆ ತೋ ನಿಂದು 16 ಗಂಟೆಗೆ ಬತ್ತು ಉಂತುಲೇ ಬರೋದಿಲ್ಲೇರು ಕಪ್ಪು ಸಿಸ್ ಅಕ್ಕ ಕಾಲೇಜ್ಗೆ ಟೈಮ್ ಆಯ್ತು ಮತ್ತೆ ಬರ್ತೇನೆ ಅಕ್ಕ. ಓಕೆ ಆದರ್ಶ್ ನೀನ್ ಕಾಲೇಜ್ಗೆ ಹೋಗ್ತೀಯಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆದರ್ಶ್. ಆನ್ ಇರುತ್ತೆ ಓಕೆ ನಾನಿವಾಗ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಓಕೆ MH ಅವರ ಕೆಲಸಕ್ಕೆ ಹೋಗಿ ಬನ್ನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಓ ಅಂದೆ ಬರ್ಪರ ಆಪನದಲ್ಲಿ ಮಂಗಳೂರು ವ್ಲಾಗ್ ಮಾಡಿದ್ದೇನೆ ಅಕ್ಕ. ಹೌದಾ ಓಕೆ ನೋಡ್ತೇನೆ. ಮಂಗಳೂರಿಗೆ ಬಂದಿದ್ದೀರಾ ರಂಗನಾಥ್ ಅವರೇ? ಓಕೆ ನೋಡ್ತೇನೆ. ರಂಜಿತ್ ಬತ್ತಂಡ ಎಂಕ ಬಂಜಿ ಸೀರೆ ತೆತ್ತು ಕೊರುಡಾವ್ ಅಂದವು ಕೊರುಡು ಫಸ್ಟ್ ತುಪ್ಪಿನ ತೀರ್ ಕಪ್ಪು ಸಿಸ್ಸನ್ ಫಸ್ಟ್ ತುಪ್ಪಿನ ಹತ್ರ ಗಿಫ್ಟ್ ಕೊರುಡು ರಂಜಿತ್ ತೀರ್ ಇರ್ನವರು ಬರ್ಪಿನ ತೆತ್ತೆ ಕ್ರಸ್ಟ್ ಸಿಸ್ ಅವೊಂಜಿ ಕೊರಡಾಪು ನೀರು ಬಾಯ ಮಲ್ಪ ಈರು ಬಂದು ಎಂಚ ಗೊತ್ತಾಪಿನಿ ಬರೋದು ಅಬ್ದುಲ್ಲಾ ಅವರು ಬಂದ್ರು ಹೋಲ್ ಯಾಕೇನೊಂದುಲ್ಲೇರು
ಯಾನ್ ಯಾನ್ಲ ಪ್ರೀತಿಲ ಉಲ್ಲ ಪಂಡ ಪ್ರೀತಿ ಸಿಸ್ಲ ಬರ್ಪೇರಾ ಸಿಸ್ಟರ್ 28 29 ಬಲ್ಲೆ ಒಂದು ಆ ನಮ್ನೆ ಗಾಳಿ ಮಾರ್ರೆ ಪ್ರೀತಿನ ತೂಯರತ ತೂತರತ ಪ್ರೀತಿ ಸಿಸ್ಟರ್ ತೂತರತೆ ಅಂಜನ ಕುರ್ತ ತಿಕ್ಕೊಂಡು 2,000 ರೇಂಜ್ ದಾವೆ ಓಕೆ ದೆತ್ತು ಕೊರ್ಕ ಬಾಯಮ್ಮ 2,000 ರೇಂಜ್ ಸೀರೆ ಆವೆ ಏಕೇನು ಕೇಂಗ ಅಂತ್ಲೆ ಕಷ್ಟ ದಾದ ಅನ್ಪಿರ್ತಕ ಪ್ರೀತಿ ಇನ್ನ ಒಟ್ಟು ಗತ್ತೆ ಓಕೆ ಓಕೆ ಬಂದೆವು ಓ 2,000 ದನ ಬಂದರೆ ಖುಷಿ ಆಡ್ ಮಾರ್ರೆ ನಾವು ಸಾಂಗ್ ಬರ್ಪುಜಿ ಸಾನಿ ಉಸಿರಾಗುವೆ ಹಸಿರಾಗುವೆ ಅವು ಬರ್ಪುಜಿ ಪ್ರೀತಿ ನಳ ಲೈವ್ ತೂತಿನಿ ಗೊತ್ತಾವಾ ಕೆನೊಂದುಲ್ಲೇರು ಅಂದಂದು ಪ್ರೀತಿ ಸಿಸಿನ ಗೊತ್ತಾಪುಂಡಿಯೇ ಗೊತ್ತಾ ವಿಡಿಯೋ ಮಲ್ಪನಾಗ ಗೊತ್ತಾಪುಂಡು ವಿಡಿಯೋ ಮಲ್ಪಿರತ್ತೆ ಅಕ್ಕುಲ ಅಪ್ಪ ಗೊತ್ತಾಪುಂಡಿ ಈ ರೀತಿಯೇ ಪೋದು ಕುಳ್ಳುಲೆ ಅವಳು ಕೊಡೆ ಪತ್ತೊಂದು ರಂಜಿತ್ ಬಾಯಮ್ಮ ಈ ಇನ್ಸ್ಟಾಗ್ರಾಮ್ ಉಲ್ಲಾರ ಕೆನೊಂದುಲ್ಲೇರು ರಂಜಿತ್ चले जब ये पुरवाई बजे दिल में शहनाई तू ही मेरे सपनों का ओ सजना मैंने मैंने चुनरी है लहराई अब तो आजा तू हर जाए मेरी सांसों में तू है बसा ओ सजना आ जाना अब तरसाना ಅಡೆಗೆ ಬತ್ತದ ವಿಡಿಯೋ ಮಲ್ಪುವರ ಇನ್ಸ್ಟಾ ಇಜ್ಜಿ ಪನೊಂದುಲ್ಲೇರು ಕಪ್ಪು ಸಿಸ್ ಅಡೆಗೆ ಬತ್ತ ವಿಡಿಯೋ ಮಲ್ಪ ಬಕ್ಕ ವಿಡಿಯೋ ಮಲ್ಪನೆ ಬರ್ಪಿಲ್ಲ ಯಾರು ಅಂದ್ ವಿಡಿಯೋ ಮಲ್ಪರಿಗೆ ಬರ್ತೀನಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಆಹಾ ಓಹೋ ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಂದು ಓಕೆ ಒಲ್ಪ ಪಂದು ತುಪ್ಪಿ ನೈಟ್ ಮೂಜಿ ಫ್ಲೋರ್ ಉಂಡತ್ತ ನಂದುಲ್ಲೇರು ಪ್ರಸಾದನ್ನೇ ಬತ್ತೇರು ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀದುರ್ಗ ತುಳು ಕನ್ನಡ ಲಾಗ್ಸ್ ಹೆಂಗು ಪ್ರಸಾದನ ಒಂದು ಮೆಸೇಜ್ ವಲ್ಲ ಜೋರ್ ತಿಳ್ಕೊಂಡ್ಬಿಡಿ ಈರ್ 16 ಗಂಟೆ ಬತ್ತುಂತುಲೆ ಅಲ್ಪ ಇತ್ತೆ ಸೇಲುಂಡಿಗೆ ಪನೊಂದುಲ್ಲೇರು ಅಂದಂದು ಸೇಲುಂಡು ಗೀತಾಂಜಲಿ ಉಂಡ ಅಂದಂದು ಗೀತಾಂಜಲಿ ಉಂಡು ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗದವ್ರು ಕನೆಕ್ಟ್ ಆಗಿ ಆಯ್ತಾ ಓಕೆ ಬಾಯ್ ಅಮ್ಮ ಪನೊಂದುಲ್ಲೇರು ಈರ್ ಎಂಟ್ರೆನ್ಸ್ ಉಂತುಲೆ ರಂಜಿತ್ ಅಪ್ಪಗ 16 ಗಂಟೆ ಬತ್ತು ಉಂತುಲೆ ಅಂದವೋ ಅಂದವೋ ಕನ್ನಡ ನಾಡು ಐದು ಪಕ್ಕದ ಲೈನ್ಸ್ ಬರ್ಪುಜಿ ಸಾನ್ವಿ ಅವು ಬರ್ಪು ಒಂದವ ಬರ್ಪು ನಾತೆ ಐದು ಪಕ್ಕದ ಲೈನ್ಸ್ ಹೆಂಚಿ ನಂದೇ ಗೊತ್ತಾಗ್ತು ಪ್ರಸಾದ್ ಅನ್ನಿ ಥ್ಯಾಂಕ್ ಯು ಪ್ರಸಾದ್ ಅಣ್ಣ ಥ್ಯಾಂಕ್ ಯು ಚಾಪರಿಯಾರ ಪ್ರಸಾದ್ ಅಣ್ಣ ದಾದ ತಿನ್ನರೆ ಅಮ್ಮ ಮಸಾಲೆ ದೋಸೆ ಬಂದೇರಾ ಓಕೆ ಬಾಯ್ ಪನದೆ ಥ್ಯಾಂಕ್ ಯು ಕೃಷ್ಣ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಮಂಗಳೂರಲ್ಲಿ ಮೀಟ್ ಮಾಡಬಹುದಿತ್ತು ಹೌದು ರಂಗನಾಥ್ ಅವರೇ ಆದ್ರೆ ನನ್ಗೆ ಪುರ್ಸೊತ್ತಿಲ್ಲಲ್ಲ ಮಾರ್ರೆ ಎಲ್ಲಿಗೆ ಬರ್ಲಿಕ್ಕೆ ಕೂಡ ಹಾಗೆ ಆಗಿದೆ ನಾನು ಒಂದು ಟಿನ್ ಬೀಡಿ ತಂದಿಟ್ಟಿದ್ದೇನೆ ಇಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇದು ತಂದಿಟ್ರೆ ಓಕೆ ಬಾಯ್ ಬಾಯ್ ಪನದಲ್ಲೇರು ರಂಜಿತ್ ಇನಿ 16 ಗಂಟೆಗೆ ರಂಜಿತ್ ಗೀತಾಂಜಲಿ ಡುಪ್ಪು ರತಿ ರಂಜಿತ್ ಯಾಲ ಬರೋಡ ರಂಜಿತ್ ನೋ ಮೀಟಿಂಗ್ ಓನ್ಲಿ ವರ್ಕಿಂಗ್ ವಾ ಮೀಟಿಂಗ್ ಇಜ್ಜಿನಿ ವರ್ಕಿಂಗ್ ಓಕೆ ಓಕೆ ದಾನೆ ಬಾರಿ ಅಪರೂಪ ಪ್ರಸಾದನ್ನ ಬೇಲೆನಾ ಬಿಸಿಯಾ ವಿಡಿಯೋ ಮಾತ್ರ ಶೋಕ್ ಇತ್ತು ನೀ ಚೂರೇ ಪಾಡ್ದರತ್ತೆ ಮತ್ತೆ ಜಾಸ್ತಿ ಪಾಡ್ದೋಳು ಮಾರೆ ವಿಡಿಯೋ ಬಾರಿ ಶೋಕ್ ಮಲ್ದೇ ಇದ್ದಾರಿ ಕನಸೋಯಿದು ನನಸೋಯಿದು ನನ್ನೆದೆಯ ನೀ ಬಂದ
ಮೊದಲ ಸಿಂಚನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಯಾನ್ ಬಿಸಿ ಯಾನೀರ್ನ ಲೈವ್ಗೂ ಬರ್ಪೇತ ಕೂಡ ಬಿಸಿಯಾ ಕೇನುವಾರು ಅವತ್ತಿಯೇ ಕೇನು ಇಂಚಿನಂಜಿ ಪಾತಿರೊಡತೆ ಪ್ರಸನ್ನ ದಾದಾ ಆಳ್ನ ಪಾತಿರೊಡ ಕೋಡೆ ಬೈದಾರೆ ಲೈವ್ಗೂ ಪಲ್ಲೆ ಬೈದಾರೆ ಪ್ರಸದನ್ನ ಒಂಜಿ ದಿನ ವೀರ್ ಪ್ರೀತಿ ಸಿಸ್ನ ಲೈವ್ ಇತ್ತು ಜರತೆ ಕೋಡೆ ಇತ್ತಾರ ಬಾರಿ ಕಮ್ಮಿ ಮಾತ್ರ ಇರುತ್ತೆ ದಾನೆ ತೆಲಿಪುಂತುಲೆಗ್ ತೆಲಿಪುಂದಾಯ್ ಬಕ ವೈಟಿ ಆಫೀಸ್ ಒಡೆ ಮುಟ ಬತ್ತನು ಓಪನ್ ಆವ ವೈಟಿ ಆಫೀಸ್. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದಾಸಿ ಚೆಲ್ಲಿ. ಎಂಕ್ ಬಾಜನ ದೆಕ್ಕುನ ಬೇಲೆ ಕೊರ್ಲೆ ಪನದಲ್ಲಿ ಇತ್ತೆ ಎರೆಗ್ಲು ಇಜ್ಜತ್ತ ಬಾಜನ ದೆಕ್ಕುನ ಬೇಲೆಲ್ಲ ಇಜ್ಜಿತ್ತೆ ಆಡು ಮುರಡಿ ಗಂಡಾಡು ಬಾಜನ ದೆಕ್ಕುನ ಬೇಲೆ ಪೂರ. ಭುಜಂಗ ಶೆಟ್ಟಿಗಾರ್ ಬಂದ್ರು ಲೈಕ್ ಅಂತ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ನನ್ನ ಮಗನ ವೈಟಿ ಆಫೀಸ್ ಓಲುಂಡು ಅವ್ವೆ ನಾಡೋಡು ಪ್ರಸನ್ನ ಫಸ್ಟ್ ಟಾರ್ಚ್ ಪಾರ್ದು ವೈಟಿ ಆಫೀಸ್ ನಾಡೋಡು ಹಾಪುಂಡು ಇದನ್ನ ಬಾರಿ ಬಂಗು ಉಂಡ ಮಾರ್ರೆ ಮಾತ ಯೂಟ್ಯೂಬ್ ಪರ್ ನಕುಲು ಬರ್ತದೆ ವೈಟಿ ಆಫೀಸ್ ಸೈನ್ ಪಾಡ್ದು ಪೋಪಿಲಕ ಆವೋಡು ಅತೆ ಅವು ಒಂಜಿ ಸಿಸ್ಟಮ್ ಕ ನೋಡು ಅಪ್ಪಗ ಸರಿ ಆಪುಂಡು. ಕಣ್ಣಲ್ಲಿ ನನ್ನ ಚಿತ್ರ ಬರೆದನು ಅವೂಯೇ ಸಾನ್ವಿ ಕಣ್ಣಲ್ಲೇ ಬಚ್ಚಿಡಲ ಅವ್ವ ಕಣ್ಣಲ್ಲೇ ಬಚ್ಚಿಡಲ ಅಪ್ಪಪ್ಪ ಚಿನ್ನದಂತ ಹುಡುಗ ನನ್ನೋನು ನನ್ಗೆ ದೃಷ್ಟಿ ಬೊಟ್ಟು ಅವು ಆದತೆ. ಹಾಯ್ ಹಲೋ ಪನೊಂದುಲೆ ಖಾಜಾ ಅವರು ಬಂದ್ರು. ಹಾಯ್ ಖಾಜಾ ಅವರು ವೆಲ್ಕಮ್ ಟು ಮೈ ಲೈವ್. ಪ್ರಸದಾನಿ ತೆಲ್ತೊಂದುಲ್ಲೇರು ಖಾಜಾ ಅವರು ಕೂಡ ನಗಡ್ತಾ ಇದ್ದಾರೆ. ಹೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವಾಡಿದೆ ಆಲಿಸೆಯ. ಖಾಜಾ ಅವರು ನಗಡ್ತಾ ಇದ್ದಾರೆ. ಏನಾಯ್ತು ಖಾಜಾ ಅವರೇ ಕಾಫಿ ಆಯ್ತಾ ನಿಮ್ದು? ಊರು ಮಂಗಳೂರು. ಅವೇ ದುಡ್ಡುಲದೆ ತಂದು ಪೋಪಿಲಕ ಅವಡು ಅಂದಿಗೆ ಪ್ರಸದನ್ನ ಒಂಜಿ ವಿಡಿಯೋ ಗೀತ್ ಬಂದು ಕೊರ್ಪಂದ ಅವಳೆ ದುಡ್ಡು ಕೊರೋಡಕುಲ ಅತೆ ಮಳೆ ಇದೆಯಕ್ಕ. ಹೌದು ರಂಗನಾಥ್ ಅವರೇ ಮಳೆ ಬರ್ತದೆ ಹೋಗ್ತದೆ ಇದು ಮಳೆಗಾಲ ಅಲ್ಲ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಹರೆ ಹೊಯ್ ಹರೆ ಹೊಯ್ ಹರೆ ಹೊಯ್ ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಖಾಜಾ. ಅವು ಏರು ಗೊತ್ತಾಯ್ಜೆ ಖಾಜಾ ಎಂಕಲ ಗೊತ್ತಾಯ್ಜಿ ಮಾರ್ರೆ ಇರೇ ಗೊತ್ತಾಯ್ಜಿರ ಹೆಂಗ್ ಗೊತ್ತುಂಡ ಯಾರು ಬೀರ್ ಬೈದಾರ ಪ್ರಸದನ್ನ ವೈಟಿಗೆ ಇರೇ ಗೊತ್ತು ಪೊಡು. ಒಲವಿನ ಉಡುಗೊರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು, ಹೃದಯವೇ ಇದಾಗಿ ಮಿಡಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು. ಕಜಾವ ಕೇನ್ನಿ ಕಜಾವು ಗೊತ್ತೇ ಓ ಕಜಾವಿ ಕಜಾವ ಕೇನ್ಯ ಓ ಅಂಚೆ ಕೇನ್ಯ ಕಾಸುಗ ಬಳ್ಳಾರಿಯಾ? ಓಕೆ ಬಳ್ಳಾರಿಯಿಂದ ಖಾಜಾ ಅವರು ನಮ್ಮ ಲೈವ್ಗೆ ಬಂದಿದ್ದಾರೆ. ವೆಲ್ಕಮ್ ಖಾಜಾ ಅವರೇ. ಮತ್ತೆ ನಿಮ್ದು ಕಾಫಿ ಆಯ್ತಾ, ಟೀ ಆಯ್ತಾ, ಎಂತ ಕುಡಿದ್ರಿ, ಎಂತ ತಿಂದ್ರಿ ಅಂತ ಹೇಳಿ ಅಪ್ಪ ಹೇಳಿ. ಎಂತ ಸ್ಪೆಷಲ್ ಇವತ್ತು ನಾಷ್ಟ ಏನ್ ಮಾಡಿದ್ದೀರಾ?
ಬಳ್ಳಾರಿ ಸೀಮೆಯಲ್ಲಿ ಉಪ್ಪಳ್ಳಿ ಹುಡುಗನೊಬ್ಬ ದುಡಿಮೇನೆ ದೇವರೆಂದ ಹಾಯ್ರಬ್ಬ. ನೀಯತ್ತು ತಾಕತ್ತು ಅನ್ನೋದೆ ಯಾವತ್ತು ಬಾಳೋದೆ ಗಮ್ಮತ್ತು ಹಾಯ್ರಬ್ಬ. ಎಲ್ಲ ಆಯ್ತು ಅಂತ ಯಾಕೆ ತಲೆಗೆ ಹೊಡೆಯುವುದು ನೀವು? ಎಲ್ಲ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಓಕೆ ಓಕೆ. ಮೆಲ್ಲುಸಿರೆ ಸವಿಗಾನ ಇದೆ ಝಲ್ಲಿನಿದೂವಿನ ಬಾಣ. ಮೆಲ್ಲುಸಿರೆ ಸವಿಗಾನ ಇದೆ ಝಲ್ಲಿನಿದೂವಿನ ಬಾಣ. ಕಾಪಿ ಆಯ್ತಾ ಪೇಸ್ಟ್ ಆಯ್ತಾ ಅಂತ ಕೇಳ್ತಾ ಇದ್ರೆ, ಕಾಪಿ ಆಯ್ತು, ಪೇಸ್ಟ್ ಆಗಿ ಕಾಪಿ ಮಾಡಿದ್ದು. ಯಾಕೆಂದ್ರೆ ಫಸ್ಟ್ ಪೇಸ್ಟ್ ಮಾಡುದಲ್ಲ ಪ್ರಸಾದನ್ನ, ಮತ್ತೆ ಕಾಪಿ ಕುಡಿಯೋದು. ಹಾಗೆ ಪೇಸ್ಟ್ ಮಾಡಿ ಕಾಪಿ ಕುಡ್ದದ್ದು. ಸೂಪರ್ ಹಾಡು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮುಂದೆ ಬನ್ನಿ ಎಲ್ಲ ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಕೇಳೋರಿಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಆ ಒಂದತೆ ಪಿಕ್ಚರ್ ನಾನು ಕೆಲವು ಸಲ ತುಯ್ಯ ಮಾಡಿರೋ ಪಿಕ್ಚರ್ ದರ್ಬಾರ್ ಪೂಜೆ ಅಂತಿತ್ತು. ಬೆಂಕಿಯಲ್ಲಿ ಅರಳಿದ ಹೂ ಅದೇ ಪಿಕ್ಚರ್. ಅವು ಸುಹಾಸಿನಿನ ಬೀಚಿನಲ್ಲಿ ಆಟ ಆಡಲಿಲ್ಲ ಅಕ್ಕ. ಹೌದಾ, ಯಾಕೆ? ಅದು ಅಲ್ಲಿ ಬಿಡ್ತಾ ಇಲ್ಲ ಕಾಣ್ಬೇಕಲ್ಲ ಬೀಚಲ್ಲಿ. ಸೂಪರ್ ಸಾಂಗ್ ದಮ್ಮಯ್ಯ ನನಬ್ಬ ರುಚಿ. ಪ್ರಸಾದ ದಾದು ಗೊತ್ತನೆ ಸಾನ್ವಿ ಜಲೆ ಸಾನ್ವಿ ಅಲ್ಲಿ ಸುರತ್ ಕಳ್ಳುಪ್ಪುನು ಅಂಚ ದಾದು ಗೊತ್ತನೆ ಅಲ್ಲಿ ಹೆಂಗ್ ಸಾಂಗ್ ಪಾಡುವಲ್ಲ ಹೆಂಗ್ ಖುಷಿ ಆಪುಂಡು ಗೊತ್ತನೆ. ಯಾನೈಕ್ ಪದ್ಯ ಬನ್ನಿ ಅಲ್ಲಿ ಬೇರ್ಲ ಪಾಡಿಯರ್ ಕಾಜಲಲ್ಲಿ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ನೀ ಬಕ್ಕ ಬರ್ಪುಜಿ ಅಷ್ಟೇ ಬರುದು. ಮನಸ್ಸು ಹೇಳುವ 100 ಮಾತಿಗೆ ಪ್ರೀತಿ ಮಾತ್ರ ಇರದು. ಓಹೋ ಓಹೋ ಅಷ್ಟೇ ಬರುದು. ಕಾಜ್ ಅವರೇ ಅಷ್ಟೇ ಬರುದು. ಸಾನ್ವಿ ಅವರು ಸೂಪರ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಾವು ಕರೆಕ್ಟ್ ಅಲ್ವಾ ಸಾನ್ವಿ? ಕಾರ್ತಿಕಾ ಕುಮಾರಿ ಅವರು ಬಂದ್ರು. ಕಾಜ್ ಅವರು ವಾವ್ ಅಂತ ಹೇಳ್ತಾ ಇದ್ದಾರೆ. ಕೃತಿಕಾ ಕುಮಾರಿಯಾ? ಕೃತಿಕಾ ಅವರೇ ಚಾನಲ್ ಇದೆಯಾ? ಕೃತಿಕಾ ಕುಮಾರಿ ಅವರೇ ಚಾನಲ್ ಇದೆ, ಒಂದು ಲೈಕ್ ಕೊಡಿ ಆಯ್ತಾ ಲೈವಿಗೆ. ಚಾನಲ್ ಇದ್ರೆ ಹೇಳಿ. ಮತ್ತೆ ಯಾವ ಊರು? ಪ್ರಸದನ ದಾತಿನಿಯರಿಯೇ ಮಸಾಲೆ ದೋಸೆನಾ? ನೀರು ಪದ್ಯ ಪಾಡಿ. ಓ ನಾ ನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು. ನಾನೇರ ಹೃದಯದ ವರದಿಗಾರನು, ನಿನ್ನ ಕಂಡ ಕ್ಷಣದಲ್ಲೇ ಮಾತೆ ಮರೆವೆನು. ಕ್ಷಮಿಸು ನೀ ಕಿನ್ನರಿ, ನುಡಿಸಲೇ ನಿನ್ನನು. ಹೇಳಿ ಕೇಳಿ ಮೊದಲೇ ಚೂರು ಪಾಪಿ ನಾನು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಎನ್ನ ಇಷ್ಟದ ಪದ್ಯ ಪ್ರಸಾದ. ನಾವು ಆಕಾಶವೇ ಬೀಳಲಿ ಮೇಲೆ ಒಬ್ಬದೇರ ಮಸ್ತ್ ಪದ್ಯ ಉಂಟು ಮಾರ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವಳು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡೆನು. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಕಣ್ಣಲ್ಲೇ ನಿನ್ನ ಸಿಂಗಾರ ಮಾಡಿ
ಕಣ್ತುಂಬ ನಾ ನೋಡುವೆ. ಯಾರಿಟ್ಟರೀ ಚುಕ್ಕಿ, ಯಾಕಿಟ್ಟರೀ ಚುಕ್ಕಿ, ಚುಕ್ಕಿ ಗಲ್ಲದ ಚಂದದ ಚುಕ್ಕಿ. ಅಷ್ಟೇ ಬರುದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನ್ಯಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಗೀತಾ ಸಿಸ್ ಬಂದ್ರು, ಗುಡ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ವೆಲ್ಕಮ್ ವೆಲ್ಕಮ್. ಕಾಫಿ ಆಯ್ತಾ ನಿಮ್ದು? ಎಂತ ತಿಂಡಿ ಮಾಡಿದ್ರಿ? ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನನ್ನೊಳಗೆ ಒಲವಿನ ಯೋಗ, ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಕಾವ್ಯ ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ. ನಿನ್ನೆ ಅಷ್ಟೇಯಾ? ಅದು ಬರೋದಿಲ್ಲ, ನೀವು ಹಾಕಿದಕ್ಕೆ ನಾನು ಹಾಡಿದೆ ಅಷ್ಟೇ, ಅದು ರಾಗ ಕೂಡ ಗೊತ್ತಿಲ್ಲ ಅಷ್ಟು. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಸಿಸ್. ದೂರದ ಊರಿಂದ ಹಮ್ಮಿರ ಬಂದ, ಚಟ್ಟಾರೆ ಸೀರೆ ತಂದ, ಅದರಲ್ಲಿ ಇಟ್ಟೋನೆ ಈ ನನ್ನ ಮನಸ್ಸನ್ನು ಜೋಪಾನ ಜಾಣೆ ಎಂದ. ಮುತ್ತಾದ ಮತ್ತಲ್ಲೇ ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ತಿಂಡಿ ಆಯ್ತು ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಎಂತ ತಿಂಡಿ ಗೀತಾ ಸಿಸ್? ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಈ ನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಅವಾತಿ ಬರ್ತೀನಿ, ಎದೇಚೆ ಬರ್ತೀನಿ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾಲಿ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಮುದ್ದಿನ ಬೈಸ್ಕೋಪು ತೋರೆ ನೀನು. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಮದುವೆಯ ಈ ಬಂದ, ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ, ಸವಿಯಾದ ಮಾತು ಸಿಹಿಯಾದ ಊಟ, ಸೊಗಸಾದ ನೋಟವಿರಲಿ. ರಘು ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ರೆ. ಹಾಯ್ ರಘು ಅವರೇ. ರಘು ಅವರೇ ಚಾನಲ್ ಇದೆಯಾ? ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆತನಗೇರುತ್ತಿದೆ. ಆಸೆಯ ಭಾವ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಪುಟ್ಟ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಸಪೋರ್ಟಿಗಲ್ಲಿಲ್ಲ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുളിರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕನ್ನ ಹಾಡಂತೆ ಕಾಯುವೆನು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ,
ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ನಾ ಹೇಗೆ ಇರಲಿ ಹೇಳೆ ಜಾಣೆ. ಏ ನವಿಲೆ ಹೆಣ್ಣವಿಲೆ ನವಿಲೆ, ಹೆಣ್ಣವಿಲೆ ನವಿಲೆ, ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ. ಒಂಚೂರಾಗ ಡೌಟ್ ಅಪ್ಪ ನಿಂಗಂಚ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಕನಸಲು ನೀನೆ ಮನಸಲು ನೀನೆ, ನಿನ್ನಾಣೆ ನನ್ನಾಣೆ, ನಿನ್ನಾಣೆ ನನ್ನಾಣೆ. ನಗು ನಗುತ್ತಾ ನಲಿ ನಲಿ, ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ. ನಾವು ಬರ್ಪು ಜಾತೆ ಸದಾ ಕಣ್ಣಲೆ, ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿದೆ, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡಿದೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಯಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ. ಮೆಸೇಜ್ ಪುರೋಡೆ ಫೋನ್ ಮಾಡ್ರೆ, ಮೆಸೇಜ್ ಸ್ಟಾಕ್, ಮೆಸೇಜ್ ಇಲ್ಲ, ಎಲ್ಲಿ ಹೋಯ್ತು ಇಂದ ಓಲುಂಡು ಮಾರೆ ಮೆಸೇಜ್. ಓ ದೇವರೇ ಏತ್ ಮೆಸೇಜ್ ಬೈದು ನೀ ಓಡೆಪೋತುಂಡು ಪ್ರಸದನ್ನ ಎಂಚಿನ ಮೆಸೇಜ್ ಮಾರೇರೆ ಓಡಿಪೋತು ನಿಂತ ಲಾಸ್ಟ್ ಓದೋದು ಬರೋಡ ಅಂದಿ ತೆಂಗ್ ನೆರ್ಪೆರ ಮೇರಿಗೆ ದಾದ ಆತನು ಮಾರು. ಏತು ಖುಷಿ ಆಗ್ಬಿಡು ಬರೋದಲ್ಲಿ ಸಿಸ್ಟರ್, ನಿಮ್ಮ ಚಾನಲ್ ನಂಬರ್ 1 ಎಂಚಿನ ಸಾನ್ವಿ. ಈಗ ತೆಲಿಕ್ಕೆಲ್ಲ ಬರ್ಬಿಡು ಕರೆಕ್ಟ್. ಎಂಡು ಕೊಡ್ದು ಬೊಕ್ಕೊಂಜಿ ಪದ್ಯ ಪಲ್ಲೆ ಪನದುಲ್ಲೆ ರಂಜಿತೀರ್ಕೆ ಏನೊಂದುಲ್ಲಾರ ಎಂಕ ಹಾಕೊಚ್ಚಿ ಮಾರಾಯರೆ ಗಡಿ ಬಿಡಿ ಮ್ಯೂಟ್ ಲೈವ್ ಮಲ್ಪೊಚ್ಚಿ ಗೊತ್ತಾಂಡೆ, ಗಡಿ ಗಡಿ ಮ್ಯೂಟ್ ಲೈವ್ ಮಲ್ಪೊಚ್ಚಿ ದಾಯಿಯೇ ಈರು ದೂರ ಪೋಪುನಿಯೇ ಜಾರೊಂದು ಅಂದಿ ಚಾಯ್ ತಿಂಡಿ ದೇವರ ಆಡಿ ಚಾಯ್ ಆಡಿ ರಾಜ್ಕುಮಾರ್ ಅವರೇ ತೂತಿಜಿ ರಾಜ್ಕುಮಾರ್ ಅವ್ರೆ ಇರ್ ಬರ್ತೀನಿ ಮೆಸೇಜ್ ಅಡಿಗೆ ಸ್ಟ್ರಕ್ ಆದ್ ಪೋತೀನಿ. 101 ನೆನಪು ಬರೋದಿಲ್ಲ ಇತ್ತೆ 101 ನೆನಪು ಪಂಡ ರಂಜಿತ್ ನೆಡ್ದು ಹೋಯ್ತು. ಶುಭೋದಯ ದೇವರಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಅವರು. ಥ್ಯಾಂಕ್ ಯು ನಿಮ್ಗೆ ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರುವುದಕ್ಕೆ. ರಾಜ್ಕುಮಾರ್ ಅವರೇ ಬೆಂಗಳೂರಿನಿಂದ ಬಂದ್ರಾ? ಒಲವಿನ ಉಡುಗೊರೆ ಕೊರ್ಕ ಪ್ರಸದನ್ನ 1 ನಿಮಿಷ ತೂಪೆ ಬಾನಿಗೊಂದು ಎಲ್ಲೆಲ್ಲಿ ಏತ್ ಸೋಗ್ದ ಪದ್ಯ ಪಾಡ್ದಾರ ಮಾರ್ರೆ. ಶೇ ಅವಳ ಮೇರ್ ನೆರದಿಲ್ಲ ಬಕ್ಕ ಇಂಚಿ ಇಡೆ ಬರ್ಪೆ ಬಕ್ಕ ಪದ್ಯ ಬಂಡ್ರಾವೆ ಇತ್ತೆ ಸಾನ್ವಿ ಲೈವ್ ಚಾನಲ್ ಇಂಚ ಉಪ್ಪುಡು ಪನೋದಲ್ಲಿ ಅಲ್ಲೇ ಸಾನ್ವಿ ರಂಜಿತ್ ನೆರೊಂದುಲ್ಲೇರು ರಂಜಿತ್ ನೆರೊಂದುಲ್ಲೆ ರಂಜಿತ್ ದಾದ ಗೊತ್ತು ರಂಜಿತ್ ಈರು ಚೂರು ಮೆಸೇಜ್ ಪಾಡ್ ಪೋಪರತೆ ಐಕೆ ಅನ್ ಪದ್ಯ ಬಂಡೆ ಕೂತಿದ್ದಾವೆ ಪ್ರಸದನ್ನೇ ವಾ ಪದ್ಯ ಪಾಡ್ನಿ ಪ್ರಸದನ್ನೇ ಗೊತ್ತಂಡೆ ಮಂಡೆ ಗೊಂಜಿ ದೀಪೇರೆಗ ಅದಗ ಸರಿ ಆಪುಡ ಅಪಗ ಮಿನಿ ಪದ್ಯ ಬರನ್ನ ಅಂದತೆ ಮಂಡೆಗ್ ದಿಂದ ಕೋಮಗ್ ಪೋವೆನ. ಅಯ್ಯೋ ದೇವ ಎಂಕ್ ತೆಲಿಕೆಲ ಬರ್ಬುಡು ರಂಜಿತ್ ಏತ್ ನೆರ್ಪಿನತೆ ಎಂಕ್ಯಾನು ಪಿರ ಇತ್ತೆ ಮಾರ್ರೆ ಎಂಕಕ್ಕೆ ತೋಜಿದಿನ ಅನೆನ್ಯ ರಂಜಿತ್ ಪೋಯೇರ್ ತೋಜಿ ಉಡುಪಿ ಪೋದು ಒಂತುದೇರ ಅನೆನ್ಯ ಅವಳು ಬೋಂಡ್ ಮೆಸೇಜ್ ಇಜ್ಜಿ ದಾರಿ ತಿಂಡಿ ಅಕ್ಕ ಇರೆಗ್ ಎಂಕ್ ದೋಸೆ ರಂಜಿತ್ ದೋಸೆ ಇರೆಗ್ ದಾದೆ ಸಾನ್ವಿ ಬಕ್ಕ ಪದ್ಯ ಪನ್ಪೆವೆ ಅವು ಪೂರ ಪೋಂಡ್ ಮಿತ್ ಪೋಂಡ್ ಪೂರ ನನೆ ತಡೆಗೊಂದು ಆಪುಂಡು ತೋಜಿ ಏತು ಖುಷಿತ ಅಕ್ಕ ಈರ್ ದಾಯೆ ಸಿಸ್ಟರ್ ತೂಲೆ ಏತು ಖುಷಿ ಆಪುಂಡು ತೂಲೆ ದಾದೆ ಸಾನ್ವಿ ಅಲ್ಲೇ ಮುಂದೆ ಇರ್ತೀನಿ ಬಾಯಮ್ಮ ಬರ್ಪೇರ್ಗೆ ಅಕ್ಕ ಗೀತಾಂಜಲಿ ಯಾಲ ಬರೋಡ ರಂಜಿತ್ ಗೀತಾಂಜಲಿ ತಿಕ್ವಾರ
ಇಜ್ಜಪ್ಪ ಯಾನ್ ಪಕ್ಕಡೆ ಬನ್ನಿ ಈ ರಕ್ಲೆ ತಿಕ್ಕಲೆ ಬಕ್ಕ ತಿಕ್ಕ ನಮ್ಮ ಪೂರ ಕುಳಂದಿನ ಪೂರೆಲ್ಲ ಒಟ್ಟಿಗೆ ವೈಟ್ ಆಫೀಸ್ ಆಯ್ ಬಕ್ಕ ತಿಕ್ಕ ಗತೆ ಪ್ರಸಾದ್ ಅಣ್ಣ ಪ್ರಸಾದ್ ಪೋಯಿರ ಕುಕ್ಕಿಂಗ್ ಹೌಸ್ ಅವ್ರು ಬಂದ್ರು ಹಾಯ್ ಸಿಸ್ ಅಂತ ಹೇಳ್ತಾರೆ ಹಾಯ್ ಕುಕ್ಕಿಂಗ್ ಹೌಸ್ ಅವರೇ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಲಕ್ಕಿ ಲಕ್ಕಿ ಟಿವಿ ಬೆಲ್ಲದಿಲ್ಲ ನೋಡಿಲ್ಲ ವಾಯ್ಸ್ ವಾಲ್ಯೂಮ್ ಕಮ್ಮಿ ಮಾಡ್ಕೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಸು ಜಯ ಮಲ್ನಾಡು ಚಾನೆಲ್ ಅವ್ರು ಬಂದ್ರು ಹಾಯ್ ವಸು ಅವರೇ ವೆಲ್ಕಮ್ ವೆಲ್ಕಮ್ ವಸು ಅವ್ರು ಹೇಗಿದ್ದೀರಾ ನೀವು ಕಾಫಿ ಆಯ್ತಾ ಟೀ ಆಯ್ತಾ ಎಂತ ತಿಂದ್ರಿ ಸಿಸ್ಟರ್ ನಿಮ್ಮ ಚಾನಲ್ ನಂಬರ್ 1 ಇತ್ತ ನಂಬರ್ 1 ಆಡ ಸಾಮಿ ಇತರ ಕುಡೋರ ಮಂಡೆ ಮಾಡುವೇರು ಎನ್ನತ್ತೆ ರಂಜಿತ್ ಲೈಕ್ ನನ್ನ ಪನದುಲ್ಲೇರು ಏನಲ್ಲ ಪಂಡಲ ತೆಲ್ತೊಂದು ಪಾತೆರೋ ಖುಷಿ ಆಪುಂಡು ಈರ್ನ ಲೈವ್ ಮಾರ್ರೆ ಬರ್ರೆ ಓಕೆ ಓಕೆ ರಂಜಿತ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಕುಲ್ಲ ಖುಷಿ ಪಾತೆರೋಡತ್ತೆ ಅಂಚೆ ಎಂಕುಲಂತೆ ಪಾತೆರೆಡ್ಡೆ ಆಪುಂಡು ರಾಮಾಚಾರಿ ಮಾಲಾಶ್ರೀ ಪಂದ್ ಬತ್ತೀರು ಏ ಓಲು ಮಾಲಾಶ್ರೀ ಕಾಫಿ ಆಯ್ತಂತ ಕೇಳ್ತಾ ಇದ್ದಾರೆ ವಸು ಅವರು ಕಾಫಿ ಆಗಿದೆ ವಸು ಅವರೇ ನಿಮ್ದಾಯ್ತಾ ನಿಮ್ಮದು ಆಯ್ತಾ ನಂದಾಯ್ತು ಹಾಯ್ ಹಾಲ್ ಅಂತ ಹೇಳಿದೆ ಎಲ್ಲರಿಗೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ ವಸು ಅವರು ಎಲ್ಲರೂ ಕೂಡ ಹಾಯ್ ಮಾಡಿ ಅವರಿಗೆ ಪಿನ್ ಐಡಿ ಕೊಟ್ಟಿದ್ದೇನೆ ರಿಟರ್ನ್ ಕೊಡಿ ಓಕೆ ಓಕೆ ಅವ್ರ ರಂಗನಾಥ್ ಅವರಿಗೆ ನೀವು ಕಮೆಂಟ್ ಹಾಕಿ ಬಿಡಿ ಆಯ್ತಾ ಅವರು ಹೋದ್ರು ಅವ್ರು ಕೊಡ್ತಾರೆ ಖಂಡಿತ ಕೊಡ್ತಾರೆ ಅವರು ಕಮೆಂಟ್ ಇದ್ರೆ ಖಂಡಿತ ಕೊಡ್ತಾರೆ ಅವರು ರಿಟರ್ನ್ ಮಾಡ್ತಾರೆ ಆಯ್ತಾ ರಂಗನಾಥ್ ಅವರು ಇಂಚಿನ ಖುಷಿ ಆಪುಣು ಎಂಕ್ ತರೆಬೇನೆ ಆಪುಂಡು ಓದಿ ಅವರೇ ಸಿಂಪಲ್ ಇರ್ಲಿತ್ತಾರ ಪದ್ಯ ಬನ್ನಾಗ ಎಂಕ್ ನಾನ್ ಸ್ಟಾಪ್ ಪದ್ಯ ಬನ್ನಿ ಮಾರ್ರೆ ಎಂಕುಲಿಯು ಇತ್ತೇನ್ ಪ್ರಸಾದನ ವಾ ಪದ್ಯ ಗೊತ್ತುಂಡೆ ಬೊಕ್ಕ ಸಾನ್ವಿನ ಲಂಚೆನೆ ಸಾನ್ವಿಲ ಒಂಜಿ ಪದ್ಯ ಪಾಡ್ನೆ ಅನ್ ಪನ್ನಿ ಅಂಚಾಯ್ನ ಮೆಸೇಜ್ ಪೂರ ಊಲಿ ಲೈವ್ ಚಾನಲ್ ಪಂಡ ಇರ್ನ ಚಾನಲ್ ಪನ್ನೊಂದುಲ್ಲೇರು ಸ ಥ್ಯಾಂಕ್ ಯು ಸಾನ್ವಿ ಸ ಥ್ಯಾಂಕ್ ಯು 5 ಗಂಟೆಗೆ ನನ್ನ ಲೈವ್ ಇದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಓಕೆ ವಸು ಅವರೇ ಓಕೆ 5 ಗಂಟೆಗೆಲ್ಲ ನೋಡಿ ವಸು ಮಲ್ನಾಡ್ ಅವರ ಲೈವ್ ಇದೆ 5 ಗಂಟೆಗೆ ಬನ್ನಿ ಎಲ್ಲರೂ ಹೋಗಿ ಆಯ್ತಾ ನಾನು ಕೂಡ ಬರ್ತೇನೆ ನನಗೆ ಸಿಕ್ಕಿದ್ರೆ ಖಂಡಿತ ಬರ್ತೇನೆ ನೀವು ವಸು ಅವರೇ ನನ್ನ ಚಾನೆಲ್ಗೊಂದು ಕಮೆಂಟ್ ಹಾಕಿ ಬಿಡಿ ಆಯ್ತಾ 5 ಗಂಟೆಗೆಲ್ಲ 5 ಗಂಟೆಗೆ ನನ್ನ ಲೈವ್ ಇದೆ ಅಲ್ವಾ ನಾನು ಎಲ್ಲಿಗೆ ಬರುದು ನೀವೊಂದು ಕಮೆಂಟ್ ಹಾಕಿ ಬಿಡಿ ಆಯ್ತಾ ವಸು ಅವರೇ ನನ್ಗೆ ಪುರ್ಸೊತ್ತಿದ್ರೆ ಬರ್ತೇನೆ ನಂದಿಲ್ಲದಿದ್ರೆ ನಿಮ್ಮ ಲೈವ್ಗೆ ಬರ್ತೇನೆ ಕುಕಿಂಗ್ ಹೌಸ್ ಅವರಿದ್ದಾರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಬಂದಿದ್ದೀರಾ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಬಿಡಿ ಆಯ್ತಾ ಸಾನ್ವಿ ಅಕ್ಕ ಅಡ್ಡ ಬೋರಿ ಪನೊಂದುಲ್ಲೇರು ಎಲ್ಲರೂ ಹೋಗಿ ಅಲ್ಲಿ ಕುಳಿತುಕೊಳ್ಳಿ ಓಲ್ ಕುಳಿತುಕೊಳ್ಳೋಡ ಕುಲುಗುರ ಒಂಜಿ ಫ್ಯಾಮಿಲಿ ಲೆಕ್ಕ ಉಪ್ಪೊಡು ಈರ ಚಾನಲ್ ನಂಬರ್ 1 ಪನೊಂದುಲ್ಲೇರು ಥ್ಯಾಂಕ್ ಯು ಸಿಂಪಲ್ ನನ್ನ ಚಾನಲ್ ನಂಬರ್ 1ಗೆ ತೂಲೆ ಪಾರ್ಟಿ ಮಲ್ಪುಗನ ಸಾನ್ವಿ ನೆತ್ತಿರಿ ಸಾನ್ವಿ ಸಿಂಪಲ್ ಹಾಯ್ ಪಂಡೇರಿಗೆ ಸಪೋರ್ಟ್ ಪನ್ನೊಂದುಲ್ಲೇರು ಕುಕಿಂಗ್ ಹೌಸ್ ಎಲ್ಲರೂ ಎಲ್ಲಿ ಇದ್ದೀರಾ ಅಲ್ಲೇ ಇರಿ ಯಾಕೆಂದ್ರೆ ಮಳೆ ಅಲ್ವಾ ಮುರಂದಿಂಚ ಒಂದೇ ಮೆಸೇಜ್ ರಂಜಿತ್ನ ಜಾರ್ದು ಬೂರಿ ಬಕ್ಕ ರಂಜಿತ್ ಇಜ್ಜಿರ ಅವಳು ಗೋಪಾಲ ಗೌಡ ಅವರ ಬಂದ್ರು ಹಾಯ್ ಗೋಪಾಲ್ ಗೌಡ ಅವರು ವೆಲ್ಕಮ್ 5 ಗಂಟೆಗೆ ನಾನು ಜಾಯಿನ್ ಆಗುತ್ತೇನೆ ವಸು ಅವರೇ ಅಂತ ಹೇಳ್ತಾ ಇದ್ದಾರೆ ಸಾನ್ವಿ ಅವರು 5 ಗಂಟೆಗೆ ಜಾಯಿನ್ ಆಗ್ತಾರಂತೆ ನಿಮ್ಗೆ ಆಯ್ತಾ ಸಾನ್ವಿ ಅವರೇ ಸಾನ್ವಿ ಮತ್ತೆ ನನ್ನ ಲೈವ್ಗೆ ಬರುದಿಲ್ವಾ ನೀವು ಸಾನ್ವಿ ಈರ್ಲ ಲೈವ್ ಮಲ್ಪ್ಲೆ ಇನ್ನ ವಾಯ್ಸ್ ಫ್ರೆಂಚ್ ಒಡಿ ಕೇಳ್ನೆಂಕುಲ್ಲ ಪೊಂಜೋ ಪೊಕ್ಕಳೆ ಪನ್ಬಿನಿ ಬರುತ್ತೇನೆ ಬಂದು ಒಡೆ ಬರ್ತೀನಿ ಲೈವ್ ಬರ್ಕೊಂಡಿರಿ ಕಾತು ಸುಣ್ಣ ಅದು ಪೋಪೆ ಬರೋದು ಸಿಂಪಲ್ ದಾದ ಗೊತ್ತಿದೆ ಇರು ಏಪ ಲೈವ್ ಮಲ್ಪರಿ ಇನ್ನ ಟೈಮಿಂಗ್ಸ್ ಇಜ್ಜಾತೆ ಈಗ ಗೊತ್ತಾಪು ಜಂಕ್ ಸಿಂಪಲ್ ಬಾಯ್ಗೆ ಸಾನ್ವಿ ಅವರು ನಮಸ್ತೆ ಸಾನ್ವಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್ ಸಾನ್ವಿ ಅಲ್ಲಿ ಹಾಯ್ ಪನೊಂದುಲ್ಲಿರಲಿ ಇರೆಗೆ ಹಾಯ್ ಅವು ಸಾನ್ವಿ ಪನ್ಯ ಎಲ್ಲರೂ ಹೇಗೆ ಇದ್ದೀರಾ ಹಾಗೆ ಇರಿ ಹೌದೌದು ಹಾಗೆ ಇರಿ ರಂಜಿತ್ ಬರ್ತಾರೆ ಮತ್ತೆ ಬಿದ್ರೆ ಓ ಭೂಕಂಪ ಇದು ಬೇತನ ಚೂರು ಕೂಡ ಅಲುಗಾಡದೆ ಬೇಡಿ ಯಾಕೆಂದ್ರೆ ಭೂಕಂಪ ಆಗುವ ಚಾನ್ಸಸ್ ಇದೆ ಹೌದಾ ಯಾವಾಗ ಬಂದದ್ದು ನ್ಯೂಸ್ ಭೂಕಂಪ ಆಗುವುದು ಅಯ್ಯೋ ಸಾನ್ವಿ ಭಟ್ರು ಸಿಂಪಲ್ ಬಾಯ್ ಸಾನ್ವಿ ಭಟ್ರು
ಗೌಡ್ರಲ್ಲ ಅವರು ಭಟ್ರು ಭಟ್ರು. ಸುಮ್ಮನಿರ್ರಿ ಸುಮ್ಮನಿರ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ. ಲೈವ್ಡು ಇಂಚ తెలుతుదిత్తుండ ఏతు ఖుషి ఆపుడు పనందులేరు సాన్ని అలే భూకంపాలు ఆపుడిಗೆ బకలి భూకంಪ ಸುರುಕಿ ಭೂಕಂಪ ಸುರುಕಿ ಆತನ ಮುಲ್ಪಗೆ ಅಂದ್ಯ ಕಡೆ ಭೂಕಂಪ ಆದುಪ್ಪು ಅಂದ್ರೆ ಅವದ್ದತಿ ಏಷ್ಯಾನೆಟ್ ಚಾನಲ್ ನಲ್ಲಿ ನ್ಯೂಸ್ ಬಂದಿದೆ ಅಂದಿ ಈ ಸಿಂಪಲ್ ಬಲಿಪುರೇಟ್ ಆಯ್ತಿದೆ ಭೂಕಂಪ ಬನ್ನ ಬಲಿಪೋಚಿ ಪಂಡೇರಾರಿ ಈ ಸಿಂಪಲ್ ಬಲಿಪುಂತುಲೆಗೆ ಸಿಂಪಲ್ ಬಾಯ್ ಬ್ರದರ್ ಅತ್ತು ಅಂದಿಯೇ ಸಿಂಪಲ್ ಬಾಯ್ ಯಾರ್ ಬ್ರದರೇ ದಾಯಿಯೇ ಸಾನ್ವಿ ಬಲಿಮೆ ಪಂಪರ ಪನ್ಪರಕ್ಕೆ ಏನೊಂದುಲ್ಲೇರು ಸಾನ್ವಿ ಅಕ್ಕ ಬಲ್ಮೆ ಪನ್ಪರ ಆಕೆ ಏನೊಂದುಲ್ಲೇರು ಬಲ್ಮೆ ಪನ್ಪುಜಿರಾರ್ ಆರ್ ಪದ್ಯ ಪನ್ಪೇರು ಭಟ್ರು ಭಟ್ರಲೆ ಪನ್ನತೆನ್ ಭಟ್ರಿಂದಾರು ಆರ್ ಭಟ್ರು ಅಶು ಅವ್ರು ಬಂದ್ರು ಹಾಯ್ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಹಾಯ್ ಅಶು ಅವ್ರು ವೆಲ್ಕಮ್ ವೆಲ್ಕಮ್ ಜಾಬ್ಗೆ ಹೋದ್ರಾ ಅಶು ಕೆಲ್ಸಕ್ಕೆ ಹೋಗ್ಲಿಲ್ವಾ ಸಂಗೀತ ವ್ಯಾರಳ್ತಿದೆ ಭೂಕಂಪ ಆನಾಗ ಈ ಟಾಯ್ಲೆಟ್ ಕುಲ್ಲೆ ಅದಾಗ ಟಾಯ್ಲೆಟ್ ದಾರ ಅಕ್ಕಲು ಬಂಡೇರಿಗೆ ಎಂಚಿನ ರಂಜಿತ್ ಅಶು ಲೈಕ್ ಕೊಟ್ಟೆ ಅಂದ್ರೆ ಥ್ಯಾಂಕ್ ಯು ಅಶು ಅಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಬಾಯ್ ಈರ್ ಬುಕ್ಕಪ್ಪ ಟಾಯ್ಲೆಟ್ ಇಟ್ಕೊಳ್ಳೋದು ದಾಲ ಅಪ್ಪಜ್ಜಿಗೆ ಗೊತ್ತಾಳತೆ ರಂಜಿತ್ ಪನ್ನಿ ಅಶು ಅಕ್ಕ ಬರೋದಿಲ್ಲ ಆಯ್ ರಂಜಿತ್ ಅಣ್ಣ ಬರೋದಿಲ್ಲ ಸಿಂಪಲ್ ಬಾಯ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಅಶು ಅಣ್ಣಗೆ ಮತ್ತೆ ಹಾಯ್ ರಂಜಿತ್ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಪ್ರಸಾದನ್ನೇ ಪದ್ಯ ಪಾಡ್ದು ಪೋಯಿ ನಾನ್ ಪ್ರಸಾದನ್ನ ಪಾಪಯ ಯಾನು ಗುಡ್ಡೆಗ್ ಬಲಿಪುನಿ ಎಂಕ್ ಗುಡ್ಡೆಡ್ ಕುಲ್ಲು ಅಭ್ಯಾಸ ಈರ್ ಗುಡ್ಡೆಡೆ ಕುಲ್ಲೆ ಸಿಂಪಲ್ ಈರ್ ಗುಡ್ಡೆಡೆ ಬೆಸ್ಟ್ ಇರೆ ಅಶು ಅಕ್ಕ ಇಲ್ಲದ ಈ ಬಾಳು ಶೂನ್ಯ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಅವರು ಅದೌದು ಅಲ್ವಾ ಅಶು ಅಕ್ಕ ಅಶು ಸಿಸ್ ಅಶು तेरे नेरने बोर्ड आग ರಂಜಿತ್ ಅಶು ಪೋಯರಾ ಅಂದಿಯೇ ಸಾನ್ವಿ ಪೋಯರಾ ಸಿಂಪಲ್ ಚಾ ಪರಿಯಾರ ತಾದು ತಿನ್ನಿಯರಿ ಸಿಂಪಲ್ ಚಾಕ್ ಭಟ್ರು ಪೋಯರಾ ಗೊತ್ತು ಜವೆ ಅನ್ಕೇನು ಸಾನ್ವಿ ಪೋಯರಾ ಯಾನು ಗುಡ್ಡೆಗೆ ಬಲಿಪ್ಲೆ ಗುಡ್ಡದ ಕುಲ್ದ ಅಭ್ಯಾಸ ಗುಡ್ಡೆಡ್ ಬಲಿಪ್ಲೆ ಉಳ್ಳೇರುಳ್ಳೇ ಸಿಸ್ಟರ್ ಯಾನು ಸಿಂಪಲ್ ಬಾಯ್ ಬ್ರದರ್ ಕೇನೆ ರತ್ತ ಗೌಡೇಜಿ ಐಕತ್ ಯಾನ್ ಭಟ್ರು ಪಂತೀನಿ ಅಂದಂದ್ ಈರ್ ಭಟ್ರು ಯಾನ್ ಪಂಡೆ ಆ ರಂಚನಿಕೇನು ಮಾತೇನೆ ಏನಲ್ಲ ಅಂಚನಿಕೆ ಎಂದಿರಾರು ಗೌಡೇಜಿ ಅಂತ ಅರೆ ಪೂರ ಒಂದೇ ಗೊತ್ತು ಗೌಡ್ರ ಕಲ ಮಾತ್ರ ಗುರ್ತಪ್ಪು ಸಿಂಪಲ್ ಬಾಯ್ ನಮ್ಮ ಪುರ ಗುರ್ತೆಜ್ಜಿ ನಾನಿರುವುದು ಕೀನ್ಯಾವು ನೀವು ಅಲ್ಲಿರುದಾ ಅಶು ಅವರೇ ಅಷ್ಟು ದೂರದಿಂದ ಇಲ್ಲಿಗೆ ಬರುದಾ ನೀವು ಲೈವ್ಗೆ ಥ್ಯಾಂಕ್ ಯು ನಾ ಇರುವುದು ಕೀನ್ಯಾ ರಂಜಿತ್ ಅಣ್ಣ ಅದ ತೆಲ್ತದಿಲ್ಲಿರು ಹೌದು ನೀವು ಅಲ್ಲೇ ಇರಿ ಅಶೋಕ ಕೀನ್ಯ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಪೂಜಾರಿ ಅವರು ಬಂದ್ರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ನಿಖಿಲ್ ಅವರೇ ವೆಲ್ಕಮ್ ಟು ಮೈ ಲೈವ್ ನಿಖಿಲ್ ಅವರೇ ಚಾನಲ್ ಇದೆಯಾ ಚಾ ಪರಿಯರೆ ಪೋಪಿನಿ ನಿಖುಲ್ ಬಲೆ ಚಾ ಪರ್ಪುನ ತೂಲೆ ಚಾ ಪರ್ಪುನ ತೂವರೆ ಎಂಕುಲ್ ಬರೋಡು ಚಾ ದೆತ್ತು ಕೊರ್ಪಿನ ಆ ಲಕ್ಷಣಲ ಇಜ್ಜಿ ಸಿಂಪಲ್ ಬಯತೆ ಐಕ್ದಾಯಿ ಎಂಕುಲ್ ಬರ್ಪಿನಿ ಎಂಕುಲ್ ಮೂಲೆ ಕುಲ್ವ ಭೂಕಂಪಾನಾಗ ಕರಿಯನ ಕಲ್ ನೊಟ್ಟುಗು ಉಪ್ಪುಲೆ ಪನೊಂದುಲ್ಲೇರು ಕರಿಯನ ಕುಲನ ಮನುಷ್ಯರತೆ ರಂಜಿತ್ ಅಕುಲ ಮನುಷ್ಯರೇ ಮತ್ತೆ ಹೆಂಗೆ ಶೂನ್ಯ ಆಗೋದು ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಅವ್ರು ಎಂಚ ಉಲ್ಲಾರು ಯಾನು ಹುಷಾರಿಲ್ಲ ನಿಖಿಲ್ ಈರೆಂಚ ಉಲ್ಲಾರು ನಿಖಿಲ್ ಚಾನಲ್ ಉಂಡಾ
ಬೊಡ್ಡಿ ಇರಿ ಏಪಲ್ಲ ಚಾದೆತ್ತು ಕೊಡ್ತಾರ ಇಜ್ಜಪ್ಪ ಯಾನ್ ಏನಿಗ್ಲ ಚಾದೆತ್ತು ಕೊರ್ಪು ಯಾನ್ ಬೇಲೆ ಪೋಪು ಜೊತೆ ಸಿಂಪಲ್ ಯಾನ್ ಓಲ್ ಬೇಲೆ ಮಲ್ಪೆ ಯಾನ್ಕೆ ಎರದಿತ್ತು ಕೊರೋಡು ಚಾ ಹೌಸ್ ವೈಫ್ ನಕ್ಲೆ ಎದಿತ್ತು ಕೊರೋಡು ಏರ್ಲ ಚಾ ಎಂಕುಲು ಓದಿತ್ತು ಕೊರ್ಪು ಜೆರೆಗ್ಲ ಸೌಖ್ಯ ಚಾನಲ್ ಇಜ್ಜಿ ಓಕೆ ಓಕೆ ನಿಖಿಲ್ ನಿಖಿಲ್ ಸಪೋರ್ಟ್ ಮಲ್ಪ್ಲೇವೆ ನಿಖಿಲ್ ಒಲ್ತ ಊರು ಒಲ್ಪ ಇರ್ನ ನಿಖಿಲ್ ದಾದನ ಪಂಡೆ ಮಾರ್ರೆ ಶೂನ್ಯ ಪಂದ್ ನನ ಉಂದೆ ಉದ್ದ ಆಪುಣ ಅಂದ್ ಅವೆ ಶೂನ್ಯ ಪಂಡದ ಅದು ಎಂಕಲ ಅರ್ಥ ಆಯ್ಜಿ ರಂಜಿತ್ ಎಂಕಲ ಅರ್ಥ ಆಯ್ಜಿ ಇಲ್ಲ ಅಣ್ಣ ಅಂತ ಹೇಳ್ತಾ ಇದೆ ಎನ್ನ ಮಂಗಳೂರು ಈರ್ನ ಓಲು ನಿಖಿಲ್ ಮಂಗಳೂರು ನಾವು ಯಾನ್ ಉಡುಪಿಯೇ ಈರ್ನ ಓಲು ಅಲೆ ಉಡುಪಿದೆ ರಂಜಿತ್ ಉಡುಪಿಯಲ್ಲಿದ್ದಾರೆ ಈಗ ಭಾರಿ ಮಳೆಯಲ್ಲಿದ್ದಾರೆ ಈಗ ಕಿಚನ್ ಕ್ಲೀನ್ ಗೀತಾ ಸಿಸ್ ನೈಸ್ ಹಾಯ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಗೀತಾ ಸಿಸ್ ಶೂನ್ಯ ಪಂಡ ಸೊನ್ನೆ ಅವು ಗೊತ್ತಾಂಡ ಇನ್ನ ಅವita ಲೈನಿಂದ ಅರ್ಥದಾದ ಗೊತ್ತಾಯ್ತು ಇಂಕು ಸೊನ್ನೆ ಅಂದ್ ಗೊತ್ತಾನ ಏನಿಕ್ ಸೊನ್ನೆ ಪಂಡಿಂದ ಗೊತ್ತಾಯ್ಜೀರು ಶೂನ್ಯ ಪಂಡ ಸೊನ್ನೆ ಅಂದ್ ಸಾಲೆಡ್ ಫಸ್ಟ್ ಕಲ್ಪವೇರ್ ಮಾರ್ರೆ ಯಾನ್ ಮಲ್ಪೆಡುಲ್ಲೆ ಆರಿತ ಮಲ್ಪೆಡುಲ್ಲೆ ವಿತ್ತೆಜ್ಜೆರ್ಗ್ಯಾರ ಯಾನ್ ಮಲ್ಪೆಡುಲ್ಲೆ ಮನೊಂದುಲ್ಲೆ ನಿಖಿಲ್ ತೆಲ್ತೊಂದುಲ್ಲೇರು ಮಾಯದಂತ ಮಳೆ ಬಂತನ್ನ ಮದಗಾನ ಕೆರೆಗೆ ಆರು ಮಂಗಳೂರಿನ ಮಂಗಾತಿ ಸಂಗ್ವಾಕ ಈರ್ ಮಂಗ ಸಿಂಪಲ್ ಈರ್ ಕೋತಿ ಈರ್ ಚಿಂಪಾಂಜಿ ಪೂರ ಈರೆ ಅವು ಆಯ್ತ ಏತು ವಂಶ ಉಂಡತೆ ಅವು ಪೂರ ಈರೆ ಸಿಂಪಲ್ ಪಂಡ ಅಶು ಇಜ್ಜಿನ ಲೈಫ್ ದಾಲ ಇಜ್ಜಿ ಬಂದು ಅಂಚನಾ ಒಂದು ಮಾತ್ರ ಯಾನ್ನ ಇಜ್ಜಿಯೇ ಉಡುಪಿಡು ಯಾನ್ ದುಬೈಡುಲ್ಲೆ ಓ ದುಬೈಡುಲ್ಲಾರ ಅಂಚನೆಗ್ಲೇ ಬರ್ರೆ ಒಂದು ಒಡ್ಚಿ ಬುಡ್ಲೆ ರಂಜಿತ್ ಈರ್ ಅವಳೆ ಒಪ್ಪುಲೆ ರಂಜಿತ್ ಓಲುತ್ತಾರೆ ಅವಳೆ ಉಂತುಲೆ ರಂಜಿತ್ ಈರ್ ಪೀರ ಉಡುಪಿಗೆ ಬರೊಚ್ಚಿ ಯಾರು ದುಬೈಡುಲ್ಲೇರ್ಗೆ ನಿಖಿಲ್ ಅಶು ರಂಜಿತ್ ಅನ್ನ ಅಂತ ನಗಡ್ತಾ ಇದ್ದಾರೆ ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಓಕೆ ಬಾಯ್ ಆಲ್ ಅಂತ ಹೇಳ್ತಾರೆ ಬಿಸಿ ಇದ್ದೀನಿ ಓಕೆ ಓಕೆ ಅಶು ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ರಂಜಿತ್ ಅಣ್ಣ ಅಂತ ನಗಡ್ತಾ ಇದ್ದಾರೆ ಓಕೆ ಬಾಯ್ ಆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಶು ಅಕ್ಕ ಪಾಪ ಕಣ್ರಿ ಹೌದೌದು ಅಶು ಪಾಪ ನಿಜವಾಗ್ಲು ಅಶು ಪಾಪ ಹೌದಲ್ಲ ಅಶು ನಿಮ್ದು ಊರು ಯಾವ್ದು ಅಶು ಹೋಗುದ ಅಶು ಎಕ್ಕ ಅಂತ ಹೇಳ್ತಾ ಇದ್ದಾರೆ ಯಾವ ಎಕ್ಕನ ಎಕ್ಕ ಅಲ್ಪನು ನೈಸ್ ನಮೀಸ್ ಅಬಿಸ್ ಅವರು ಬಂದ್ರು ಹಾಯ್ ನಮೀಸ್ ಅವರು ವೆಲ್ಕಮ್ ಆ ಹಣ್ಣ ಪನದುಲ್ಲೇರು ಅಶು ಉಲ್ಲೇರು ಅಶು ಉಲ್ಲೇರು ಲೆತ್ತೊಂದುಲ್ಲೇರು ಮೆಲ್ಲ ಪೋಡ್ಗೆ ಭೂಕಂಪ ಆಪಿನ ಮಾತ ಲಕ್ಷಣ ಉಂಡುಗೆ ಕಿಚನ್ ಸಿಸ್ ಥ್ಯಾಂಕ್ ಯು ರಂಜಿತ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಶೋಕ್ ಹೌದು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ನಿಮ್ಗೆ ಕೂಡ ಅವರಿಗೆ ಕೂಡ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಸಂಗೀತ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ ಅವರು ಗುಡ್ ಮಾರ್ನಿಂಗ್ ನಮ್ಮ ಮಿಸ್ ಕಾಫಿ ಆಯ್ತಾ ನಿಮ್ದು ಎಂತ ತಿಂಡಿ ಮತ್ತೆ ಅದು ನಿನ್ನೆ ಎಂತ ಮಾಡಿದಿರಲ್ಲ ಅದು ಮಂಚೂರಿ ಆಗಿ ಅದರ ಹೆಸರೇ ಹೇಳಿಲ್ಲ ಅದು ಯಾವ್ದ್ರ ಮಂಚೂರಿ ನಮ್ಮಿಸ್ ಅವರೇ ನನ್ಗೆ ನಿನ್ನ ಹೆಸರೇ ಗೊತ್ತಾಗಿಲ್ಲ ನನ್ನ ಹೋಗುವಾಗ ಕೇಳಲಿಕ್ಕೆ ನೆನಪೇ ಇರ್ಲಿಲ್ಲ ಸಂಗೀತಕ್ಕ ಬೊಕ್ಕ ಪಕ್ಕ ಪನೊಂದುಲ್ಲೇರು ಓವಿಯೇ ಬೊಕ್ಕ ಪಕ್ಕ ಗೀತಾಂಜಲಿಯ ಹೋದ್ವಲೆ ತೂದ್ವಲೆ ನೀನು ನಾ ಭೂಮಿ ಮೇಲೆ ಇದ್ದೀನಿ ಅಕ್ಕ ನನ್ನ ಊರು ಭಾರತ ಕರ್ನಾಟಕ ಓ ಹೌದಾ ನಾವು ಭೂಮಿ ಮೇಲೆ ಇಲ್ವಾ ಅಶು ಅವರೇ ರಂಜಿತ್ ನಮ್ಮ ಓಲು ಪುಣ್ಯ ಭೂಮಿ ರತ್ತ ನಮ್ಮ ಚಂದ್ರಲೋಕಡುಲ್ಲ ನಾಂದು ಡೌಟ್ ಇಂಕ ಅಲ್ವಾ ಅಶು ಅವರೇ ನಾವು ಭೂಮಿಯಲ್ಲಿ ಇಲ್ಲ ಕಾಣ್ಬೇಕು ಈಗ ಇಷ್ಟು ಸಾಕು ಅಕ್ಕ ಗೀತಕ್ಕ ಅಮ್ಮಿಸ್ ಅಕ್ಕ ನಮಸ್ತೆ ಅಂತ ಹೇಳಿ ಇಡ್ಲಿ ಚಟ್ನಿಯಾ ಓಕೆ ರಂಜಿತ್ ನಮ್ಮಿಸ್ ಖ್ಯಾತಿಯ ಹಾಬೀಸ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು ನೀವು ಕರೆಕ್ಟ್ ಹೇಳಿದ್ರಿ ಅಂತ ಹೇಳ್ತಾ ಇದ್ದಾರೆ ನಾನ್ ಕರೆಕ್ಟ್ ಹೇಳಿದಲ್ಲ ಮತ್ತೆ ಆಗ ಹೇಳಲೇ ಇಲ್ಲ ನಮ್ಮಿಸ್ ಅವರಲ್ಲ ನಮ್ಮಿಸ್ ಆಗ ನೀವು ಹೇಳಲೇ ಇಲ್ಲ ನೀವು ಕರೆಕ್ಟ್ ಹೇಳಿದ್ದೀರಂತ ಚಂದ್ರಲೋಕ ಇತ್ತಂಡ ಆಕ್ಸಿಜನ್ ಬೋಡಾಪುಂಡ ಅಕ್ಕ ಬುಡ್ಚಿ ಆಕ್ಸಿಜನ್ ಬುಡ್ಚಿ ಗಾಳಿ ಇತ್ತಂಡ ಯಾವು ನೀರು ಇತ್ತನ H2O ಇತ್ತನ ಯಾವು ಬಕ್ಕ ಗಾಳಿ ಇತ್ತನ ಯಾವು ಆಕ್ಸಿಜನ್ ಬುಡ್ಚಿ ನಮಕ್ ಆಕ್ಸಿಜನ್ ಸಿಲಿಂಡರ್ ಬುಡ್ಚಿ ಗಾಳಿ ಇಪ್ಪೋಡು ಗಾಳಿ ಇಪ್ಪದ ಗುಳ್ಳಂದು
ನಾವು ಪಾತಾಳದಲ್ಲಿ ಇರೋದು ಆಶಕ್ಕ, ಇವರ ಧ್ವನಿ ಪಾತಾಳಕ್ಕೆ ಕೇಳುತ್ತದೆ. ಅವಂದು ಸತ್ಯತೆ ಅವಂದಿ ಪಾತಾಳ ತಕೊಳ್ ಪೂರ ಲಕ್ಕದ ಮಿತ್ತು ಬರೋಡು ಆಡಲ ಲೈಕ್ ಪದ್ನಾಲೆ ಅಕ್ಲಿಗೆ ಏನು ನಕುಲ್ ಬೈದ ಇರ ಪಾತಾಳ ತಕೊಳ್ ಲೈಕ್ ಖಾಲಿ ಪದ್ನಾಲೆ ಒಪ್ಪುನು ಓಲುಂಡು ಪಾತಾಳ ತಕೊಳ್ ಬೈಚಿರ್ನಲ್ಲ. ಸಿಸ್ಟರ್ ಏತು ಖುಷಿ ಆಪುಂಡು ತುಲೆ ಲೈವ್ ಚಾನಲ್ ಪಂಡ ಇಂಚ ಉಪ್ಪೊಡು ಈನ ಚಾನಲ್ ಏಪಲ ನಂಬರ್ 1 ಎವರ್ ಗ್ರೀನ್ ಚಾನಲ್ ಸಿಸ್ಟರ್ ಅಂತ ಬಂದ. ಥ್ಯಾಂಕ್ ಯು ಸಾನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಂಗ್ ಮೆಸೇಜ್ಗೆ, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು. ನಮ್ಮಿಸ್ ಗೊತ್ತಾಗುದು ಬೇಡ ನಮ್ಗೆ ಕ್ರೈಮ್ ಡಿಪಾರ್ಟ್ಮೆಂಟ್. ಇತ್ತೆ ಕ್ರೈಮ್ ಡಿಪಾರ್ಟ್ಮೆಂಟ್ ಸೇರಿದಿನ ರಂಜಿತ್. ನನ್ನ ಲೈವ್ಗೆ ಬರ್ದೇ ಇದ್ದವರು ನನಗೆ ಗೊತ್ತಿಲ್ಲ ಅಲ್ಲ ಸಂಗೀತ. ಹೌದೌದು, ಯಾರು ಬರ್ಲಿಲ್ಲ, ರಂಜಿತ್ ಬರ್ಲಿಲ್ಲ ಅಲ್ಲ, ಗೊತ್ತಿಲ್ಲ ಅವರು ಯಾರಂತ ಗೊತ್ತಿಲ್ಲ. ಬಿಡಿ ಬಿಡಿ ಅದು ಬಿಡಿ, ಅವರು ಯಾರಂತ ಗೊತ್ತಿಲ್ಲ. ಅವಳು ಗಾಳಿ ಜೀರ ಮಕ್ಕ ಹೆಂಚಿನ ಬಂದಿನಿ ರಂಜಿತ್ ಹೆಂಗ್ ಚಂದ್ರಲೋಕ ಪೋತುಂಡತ ಗೊತ್ತಾಪಿನ. ಅವಳು ಗಾಳಿ ಉಂಡ ಆಕ್ಸಿಜನ್ ಚಂದ್ರೆ ಉಂಡತ ಅವಳು ಚಂದ್ರ ಎತ್ತಿನ ಮಲ್ಲೇಜಿ ಅವಳು ನಮ್ಮ ಪೂರ ಎಂಚ ಗಾಳಿ ಇಡ್ತಿ ಎಲ್ಲೊಂದು ಎಪ್ಪು ಗೊತ್ತುಂಡೇರಿಗೆ ಚಂದ್ರಲೋಕಡ್ ಚಂದ್ರಲೋಕಡ್ ನಮ್ಮ ಕುಂತೆರಪ್ಪು ಜೊತೆ ನಮ್ಮ ಅನ್ನಿತಲಕನೆ ಎಪ್ಪು ಬಲ್ತೊಂದು ಎಪ್ಪು ಅಲ್ಲ ಸಿಂಪಲ್ ತುಲೆ ಗಡಿ ಗಡಿ ಗುಡ್ಡೆ ಬಲ್ಪೆ ರಂಚ. ಹೇಮಂತ್ ಬಂದ್ರು, ನಾನೇ ಹೇಮಂತ್ ಲೇಟಿನಿ, ಲಕ್ಕಿನ್ ಲೇಟಾ. ಹೇಮಂತ್ ಗುಡ್ ಮಾರ್ನಿಂಗ್. ಗುಡ್ ಪರಂದ್ರೆ ನಮಿಸ್ ಅಭಿಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಚಾಂಡ್ ಅಕ್ಕ ಕೆಲವೊಂದಿನ ಓದ್ಯಾರ ಚಾ ಅದು ಮೂಲ ಪದ್ಯ ಪಂದ್ ಬಂದು ಕರಂಡ್ ಮೂಲ ಚಾ ಪರ್ತಿದ ನನ್ನ ಕುಡೋರ ಚಾದಿದ್ ಪರೋಡ ಆಪುಣೆ ಅಂತ ಗುಡ್ ಗುಡ್ ಅಂತ ಹೇಳ್ತಾ ಇದ್ರೆ. ಹಾಯ್ ಸಾನಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಸಾನಿ ಸಿಸ್ ಯಾರೇ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಮತ್ತೆ ಬೆಸ್ಟ್ ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಮಿಸ್. ಮತ್ತೆ ಸಾನ್ವಿ ಅಕ್ಕ ಜಾಸ್ತಿ ಹೊಗಳ್ಬೇಡಿ ಕೊಂಬು ಬರುತ್ತೆ. ಮೇರೆ ನಂಜಾಪಿದ್ದು ಲಗೆ ಸಿಂಪಲ್ ನಂಜಾಪಿನವ ಲೈಕ್ 14 ಮಲ್ಪೊಡೆ 14 ಉಂಡು ನನಗೊಡೆ ಮಲ್ಪು ನೀರು 14 15 ಮಲ್ಪೊಡೆ. ಬಾವೆಗೋಡ ಗೀತಾ ಸಿಸ್ ಥ್ಯಾಂಕ್ ಯು. ದಾದಾ ತಿಂಡಿ ದೋಸೆ ನಮ್ಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಮ್ಮಿಸ್ ಅವರು, ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ವಾಸ್ತವ ಅವರು ಬಂದು ಪಾತಾಳದ ಕುಳು ಇಜೊಂಡ ಮಲ್ಲೇಜಿ ಧರ್ಮಸ್ಥಳದ ಕುಳು ಬತ್ತೆ ಟೀಚರ್ ಎಂಚೋಲ್ಲರ್ ಯಾನು ಹುಷಾರಿಲ್ಲ ವಾಸ್ತವ ಈರೆಂಚೋಲ್ಲರ್ ಪಾತಾಳದ ಕುಳು ಅವೇ ಪಾತಾಳದ ಕುಳು ದಾನೆ ಬೈಜಿ ತುಪಿ ಮಲ್ಲೆ ಜೀರಾನಲ್ಲ ಬತ್ತಾರತ್ತ. ಥ್ಯಾಂಕ್ ಯು ವಾಸ್ತವ್, ಥ್ಯಾಂಕ್ ಯು ಸೋ ಮಚ್. ಚಾಪರಿಯಾರ ವಾಸ್ತವ್ తెలుతోందిలేరు వాస్తవు. ఓ ఎంక ఎక్కడ ಗೊತ್ತಾಂಡು ನಮ್ಮಿಸ್ ಪನ್ನಗನಿ ಗೊತ್ತುಜ್ಜಿ ಪನ್ನಗ ಆರ್ನ ಲೈವ್ ಪೋಪುಜಿ ಐಕ್ ಪನ್ನಿ ಹೋ ಐತೆ ಗೊತ್ತಾಯಿನಾ ಆನ ಲೈವ್ ಉಂಡಿಯೇ ಮಧ್ಯಾಹ್ನ 2 ಗಂಟೆ ಬಲೆ ಯಾನ್ನ ಪೋಪೆ 2 ಗಂಟೆ ಲಕ್ಕದ್ದುಜ್ಜಿ ಇರ್ ಜೆಪ್ಪುಲೆ ಇನಿ ರಜೆನಾ ಹೇಮಂತ್ ಇನ್ನ ನೆಟ್ಟಲೆ ನೀ ಖಾಲಿ ಆಪುಜಿ ನೀ ನೆಟ್ ಒರಿಂಡಿ ಇರ್ನ. ಹಾಯ್ ಎಲ್ಲರಿಗಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ತೆಲ್ತೊಂದುಲ್ಲೇರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ನಮ್ಮಿಸ್ ಖ್ಯಾತಿಯ ಹಾಬೀಸ್ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಬೊಕ್ಕ ಇರೆಗ್ ದಾದ ಬೇಲೆ ಉಂಡು ಸಾಂಗ್ ಪನ್ಪುನ ಐಕಿ ಲೇಟ್ ಬರ್ತೀನತೆ ಹೇಮಂತ್. ಎಂತ ತಿಂಡಿ? ನನಗೆ ದೋಸೆ. ನಿಮ್ಗೆ ಎಂತ ತಿಂಡಿ? ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾರು ಅದು ನನ್ನ ಹೆಸರು ಹೇಳೋದು?
ಅದು ರಂಜಿತ್ ಟೀಚರ್, ರಂಜಿತ್ ಹೇಳ್ತಾ ಇದ್ದಾನೆ ನಿಮ್ಮ ಹೆಸರು ನೋಡಿ ಅಂತೆ ಟೀಚರ್ ಅವನು. ಸಿಸ್ಟರ್ ಬಾ ಈವ್ನಿಂಗ್ ನಿಮ್ಮ ಲೈವ್ಗೆ ಜಾಯಿನ್ ಆಗ್ತೇನೆ. ಓಕೆ ಓಕೆ ಸಾನ್ವಿ, ಥ್ಯಾಂಕ್ ಯು ಸೋ ಮಚ್ ಸಾನ್ವಿ. ಒಂಜಿ ಪದ್ಯ ಪಾಡ್ದು ಪೋಲೆ ತುಕ ಲಾಸ್ಟ್ ಪೋನಾಗ ಒಂಜಿ ಪದ್ಯ ಪಾಡ್ಲೆ ಸಾನ್ವಿ. ನಮ್ಮಿಸ್ ನಿಮ್ಮದು ಉಪನಯನದ ವಿಡಿಯೋ ಉಂಟಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಅಕ್ಕ ಓಲೆ, ಪ್ರೀತಿ ಅಕ್ಕ ಇಜ್ಜೇರಿ ಬೈಜೇರಿನಿ, ಪ್ರೀತಿ ಅಕ್ಕ ಬಿಸಿ ಅಂದಿಯೇ. ಕಿಚನ್ ಸಿಸ್ ಥ್ಯಾಂಕ್ ಯು. ಹನುಮಂತಪ್ಪ ಅವ್ರು ಬಂದ್ರು. ಹಾಯ್ ಹನುಮಂತಪ್ಪ ಅವ್ರೆ, ವೆಲ್ಕಮ್ ವೆಲ್ಕಮ್. ನಮ್ಮಿಸ್ ಪಾಪ ಹುಡುಗಿ ಇವಾಗ ಶ್ರೀಮತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾನ್ವಿ ಸಿಸ್ ಎನ್ನ ಉಪನಯನ ಅಲ್ಲ, ಅದು ನನ್ನ ಮಗನದು ಅಂತ ಹೇಳ್ತಾ ಇದ್ದಾರೆ. ಆ ನಮಿಸ್ ಅವರು ಥ್ಯಾಂಕ್ ಯು ಗೀತಾ ಸಿಸ್. ನಾನು ಹುಡುಗಿ ಅಲ್ಲ ಹೆಂಗಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ನಿಮ್ಮದು ಹೇಳಿದಲ್ಲ, ನಿಮ್ಮಲ್ಲಿ ವಿಡಿಯೋ ಇದೆ ಹೇಳಿದ್ದು ನಮ್ಮಿಸ್ ಖ್ಯಾತಿಯ ಹಾಬೀಸ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಾರೆ. ಸ್ವಾತಿ ಓಲ್ಲೇರು ಈರು ಸ್ವಾತಿನ್ ಬರ್ರೆ ಬಂತಾರೆ. ಸ್ವಾತಿ ಬೈಜೇರಿ ಅಂತ ಪೋದು ಲೆತಾಲೆ ಪೋಲಿ ಲೆತಂದ್ ಬಲೆ ಪೋಲಿ ಸ್ವಾತಿನ್. ಗೀತಾ ಸಿಸ್ ಥ್ಯಾಂಕ್ ಯು. ವಿಡಿಯೋ ಅಲ್ಲ ಶಾರ್ಟ್ಸ್ ಅದು ಅಂತ ಹೇಳ್ತಾ ಇದ್ದಾರೆ. ಶಾರ್ಟ್ಸ್ ವಿಡಿಯೋ ನೈಸ್ ಅಂತ ಹೇಳ್ತಾರೆ. ಹೇಮಂತ್ ಇಜ್ಜಿ ಪನೊಂದುಲ್ಲೇರು. ನಮ್ಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ವರ್ಕ್ ಉಂಡು. ಓಕೆ ಓಕೆ ಹೇಮಂತ್ ವರ್ಕ್ ಉಂಡೆ. ಓಕೆ ಓಕೆ. ನಮ್ಮಿಸ್ ಮಂಡೇ ದಾಯಿ ಪಾಪ. ಬಾಯ್ ಸಿಸ್ಟರ್, ಈವ್ನಿಂಗ್ ನಿಮ್ಮ ಲೈವ್ ಜಾಯಿನ್ ಆಗ್ತೇನೆ ಸಿಸ್ಟರ್. ಓಕೆ ಓಕೆ ಸಾನ್ವಿ, ಥ್ಯಾಂಕ್ ಯು ಅವೇ, ಥ್ಯಾಂಕ್ ಯು ಸೋ ಮಚ್ ಸಾನ್ವಿ. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಕಿ ನನ್ನನ್ನು ಹಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಯಾನು ಪೋಪುನು ಈರು ಒಡೆ ಪೋಪುನು ಮಾರ್ರೆ, ಒಡೆ ಪೋಪುನು ಪೋದ್ಬಲೆ ಮಂಚು ಅವ್ರು ಬಂದ್ರು. ಮಂಚು ಹಾಯ್, ಎಂಚ ಉಲ್ಲಾರ ಅಕ್ಕ, ಯಾನು ಹುಷಾರಿಲ್ಲ ಮಂಚು, ಈರೆಂಚ ಉಲ್ಲಾರು. ನಿಂಗೆ ಮಧ್ಯಾಹ್ನ ಪುರ್ಸೊತ್ತಿಲ್ವಾ 2 ಗಂಟೆಗೆ ಬಾ ರಂಜಿತ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಒಂದು ಬೀಡಿ ಮಾರ್ರೆ ನಮ್ಮಿಸ್, ಬಿಡಿ ಮಾರ್ರೆ ನಮ್ಮಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು 2 ಗಂಟೆಗೆ ಪುರ್ಸೊತ್ತಿಜ್ಜೆ ಬಲ್ಲೆ ಅವೇ ನಮ್ಮಿಸ್ ಅವರ ಲೈವಿಗೆ ಬನ್ನಿ. ನೈಸ್ ಅಂತ ಹೇಳ್ತಾ ಇದ್ರು. ಗುಡ್ಡ ಈರ್ ಲೆಪ್ಪುಲೆ ಒಡೆ ಲೆಪ್ಪು ಏರೇನ್ ಲೆಪ್ಪುನು ಎಂಕು ಗುರ್ತೆಜ್ಜಿ ಸ್ವಾತಿನಯೇ ಈರ್ ಕೊಡೆ ಗುರ್ತ ಮಲ್ತೊಂದರು. ಓಕೆ ಸಿಸ್ಟರು, ಎಲ್ಲರ ಲೈವ್ಗೂ ಜಾಯಿನ್ ಆಗುತ್ತೀನಿ, ನಂಗೆ ಸಪೋರ್ಟ್ ಮಾಡಿ. ಓಕೆ ಓಕೆ ನೋಡಿ ಸಾನ್ವಿ ಸಿಸ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ. ಅವರಿಗೆ ಅವರ ಚಾನಲ್ಗೆ ಹೋಗಿ ವಿಡಿಯೋಗೆ ಕಮೆಂಟ್ ಮಾಡಿ, ಮತ್ತೆ ಅವರು ಕೂಡ ಜಾಯಿನ್ ಆಗ್ತಾರೆ ಎಲ್ಲರ ಲೈವಿಗೆ ಆಯ್ತಾ. ಸ್ವಾತಿ ಪನೊಂದುಲ್ಲೇರು. ಸ್ವಾತಿ ನೀ ಸ್ವಾತಿನ ಜಪ ಕೋಡೆ ಪಾರಿವಾಳದ ಜಪ ಮುರಣಿ ಗೊತ್ತು ಜಿಂಕ್. ಓಕೆ ಬರ್ತೇನೆ ನಮ್ಮಿಸ್, ನೀವು ಸಬ್ಬಾಗಿ ಅಂತ ಹೇಳ್ತಾ ಇದ್ದೀರಾ. ಹೌದೌದು ಸಬ್ಬಾಗ್ಬೇಕು ಅವರಿಗೆ, ಇಲ್ಲದಿದ್ರೆ ಅವರಿಗೆ ಇರ್ಲಾಲೆ ಹಾಕ್ಲಿಕ್ಕೆ ಅಕಲ ನೋಟಿಫಿಕೇಶನ್ ಬರುತ್ತ. ಈಗ ಅಧಿಕ ಪ್ರಸಂಗ ಮಾಡಬೇಡ ಸುಮ್ನೆ ಇರು ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ಗುಡ್ ಅಂತ ಹೇಳಿದೆ. ಸಮಿತಾ ಕೃಷ್ಣ ಬಂದ್ರು. ಹಾಯ್ ಗುಡ್ ಮಾರ್ನಿಂಗ್ ಸಮಿತಾ ಮಾಮಿ. ಮಾಮಿ ಎಂಚೊಲ್ಲಾರು ಚಾ ಪರಿಯಾರೆ ತಿಂಡರೆ ದಾದ ತಿನ್ನರೆ ದಾದಿ ಚಾಕು. ಸೂಪರ್ ಪನದಲ್ಲಿ ರಮೇಶ್ ಅವರು. ಗೀತಾ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಮಂತ್ ಮೀದಾ ಓಡುನ ನಾವು ಹೇಮಂತ್ ಬೇಲೆ ಪೋದು ಬಲೆ. ಓಕೆ 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 ಸಿಸ್ಟರ್ ಬಾಯ್ ಪನದಲ್ಲಿ ಗೀತಾ ಸಿಸ್. ಗೀತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್. ನಮ್ಮಿ ನಿಂದು ಓ ದಾದೆ ರಂಜಿತ್ ಅಂಚ ಪಾತಿರುಚಿ. ಓಕೆ ಪ್ರೇಮವೇ ಸಾನ್ವಿ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವನೆ ಪ್ರೀತಿಯ ಬಂದವೇ ನನ್ನ ಮನದಾಳದಿಂದ ಆಡಿ ಕುಣಿದ ಪ್ರೇಮವೇ ಕೋಡೆ ಒಂಜಿ ವಿಷಯ ಆತೆ ಅಕ್ಕ, ದಾದ ವಿಷಯ ಆತನೆ ಮಂತ್ ದಾದ ಅಣ್ಕೋಡೆ ಯಾನ್ ಹುಷಾರುಲ್ಲೆ ಅಕ್ಕ ಅಂದೆ ಮಂಚ್ ಚಾಪರಿಯರೆ ಮಂಚ್ ಇಲ್ಲ ಅಂದ್ರೆ ಈ ರಂಜಿತ್ ಎಂಚನೆ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರೇ ಅವರು ತುಂಬಾ ತಮಾಷೆ ಮಾಡ್ತಾರೆ, ಬೇಜಾರ್ ಮಾಡ್ಬೇಡಿ ಆಯ್ತಾ. ಊರು ಓಲಕ್ಕ ಹೆಂಗಲ್ಲ ಕೊಡ್ಲ ಏನು ಅಂತ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮೀಸ್ ಅವರು. ಹೇಮಂತ್ ಅವರು ಪಾರಿವಾಳ ಬುಡ್ಲೆ ಮಾರ ಪಾರಿವಾಳ ಮುರಣಿ ಕೋಡೆ ಬೆಚ್ಚ ಆತನ್ ಪಾರಿವಾಳ ಪುದರ್ಕೆ ನೀನಿ ಪಾರಿವಾಳ ಬೆಚ್ಚ ಆತನ್ ನಮ್ಮಿ ನಿಂದು ಅತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಬಾ ನೀನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮಿ ಅವರು. ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮಿ ಅವರು. ಥ್ಯಾಂಕ್ ಯು ನಿಂದು ಪೂರ ಬಿಡಿಸುತ್ತೇನೆ ರಂಜಿತ್ ವಂಚಿನೇ. ನಮ್ಮಿಸ್ ಬಾಯ್ ಅಂತ ಹೇಳ್ತಾರೆ. ಓಕೆ ನಮ್ಮಿ ಸಿಸ್ಟರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನಮ್ಮಿಸ್ ಅವರೇ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪ್ರೇಮವೇ ಸ್ವಾತಿ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ.
ದಾದ ಪಾಪ ಯಾರು ನಮ್ಮಿಸ್, ನಂಗೆ ಎಂತ ದೆವ್ವ ಬಂತ ಬಿಡ್ಸೋಕೆ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವರೇ ರಿಟರ್ನ್ ಮಾಡಿ ಅಂತ ನೋಡಿ. ಕುಕ್ಕಿಂಗ್ ಹೌಸ್ ಅವರು ನಮ್ಮಿಸ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ. ನಮ್ಮಿಸ್ ಅವರೇ ನೀವು ರಿಟರ್ನ್ ಮಾಡಿ ಆಯ್ತಾ. ಹೇಮಂತ್ ಗೌಡ ಸುಮಾ ಅಕ್ಕನ ಲೈವ್ ಇತ್ತರ ಒಂಜಿ ಜನ ಮಲ್ಲಿಕ ಅಕ್ಕ ನಾವು ಒಟ್ಟಿಗೆ ಇಜ್ಜಾಡ್ ಯಾನ್ ಸುಮಕ್ಕನ ಲೈವ್ ಬೈಜ್ಜಿ. ಹೇಮಂತ್ ಸುಮಕ್ಕನ ಲೈವ್ ಬೈಜ್ಜಿ ಯಾನ್ ಕೋಡೆ ಕೋಡೆ ಇತ್ತನಾ ಎಂಕ್ ನೋಟಿಫಿಕೇಶನ್ ಎಲ್ಲ ಬೈಜ್ಜಿ ಮಾರ್ರೆ. ಹಾಯ್ ಕುಕಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮೀಸ್ ಅವರು. ನಮ್ಮೀಸ್ ಯಾಕೆ ಆಸೆ ಇಲ್ವಾ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಬಾ ಬಾ ಬಿಡಿಸ್ತೇನೆ ಬಾ ಅಂತ ಹೇಳ್ತಾ ಇದ್ದಾರೆ. ರಂಜಿತ್ ಸಂಗೀತಕ್ಕ ಒಂದು ಏರಿಯೇ ನಮ್ಮಿದಾದನ நம்மீஸ் ஆபீஸ் தாரே அரை லைவ் போல 2 ಗಂಟೆಗೆ ಅನ್ನ ಲೈವ್ ಉಂಟು ಪಾತಿರ್ವೇರು ಶೋಕ್ ಪಾತಿರ್ವೇರು. ನಮ್ಮೀಸ್ ಅವರ ಲೈವ್ 2 ಗಂಟೆಗಿದೆ, ಎಲ್ಲರೂ ಜಾಯಿನ್ ಆಗಿ ಆಯ್ತಾ. ಹೇಮಂತ್ ಇತ್ತುಂಡು ಏರ್ ಪಾತೇರ್ನು ಪಾತೇರ್ನೇದಿ ಏರಿ ಎಂಕ್ ಅರ್ಥ ಇಜ್ಜಿಯೇ ಹೇಮಂತ್ ದಾದಾ ಆತಂಡು ಎಂಕ್ ಏನಂದೀರ್ ಪನ್ನೆ ಅರ್ಥ ಇಜ್ಜಿಯ. ಸಮಿತ ಮ್ಯಾಮ್ ಇಲ್ಲಾರಾ? ಅಯ್ಯೋ ಪಾಪ ಯಾರು ಯಾರು ಪೊಕ್ಕಡೆ ಬನ್ನಿ ಯಾರ್ಲ ಕುಸಲ್ ಪತ್ತೀರ್ ನೀರ್ಲ ಕುಸಲ್ ಪತ್ತೀರ್. ನನ್ನ ತಮ್ಮ ಲೈವ್ ನೋಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಹೌದಾ ನಮಿಸ್ ಅವರೇ ಸುಮ್ಮನೆ ಅವರು ತಮಾಷೆ ಮಾಡುದು ರಂಜಿತ್ ಅವರು. ಹೇಮಂತ್ ಗೌಡ ಅವರು ನಾಗರಾಜ್ ಅಂತ ಹೇಳ್ತಾ ಇದಾರೆ. ಇಜ್ಜಿ ಎಂಕ್ ನಾಗರಾಜ್ ಗೊತ್ತು ಜೇರಂದು ಗೊತ್ತಿಲ್ಲ ನನ್ಗೆ ನಾಗರಾಜ್ ಅಂತ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಇದ್ದಾರೆ ನಮ್ಮಿಸ್ ಅವರು. ನಮ್ಮೀಸ್ ಅವರೇ ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಮಾಡ್ತಾರೆ ಕುಕಿಂಗ್ ಅವರೇ. ನಮ್ಮೀಸ್ ಅವರ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಗಿಫ್ಟ್ ರಿಟರ್ನ್ ಮಾಡ್ತಾರೆ ಆಯ್ತಾ. ಹೇಮಂತ್ ಸುಮಾ ಕನ್ ಇತ್ತೀರ ಬಕ್ಕ ಏರ್ಲ ಇಜ್ಜಾಂಡ್ ಅಂದ ನಾಗರಾಜ್ ಹೆಂಗ್ ಗೊತ್ತು ಜೇರನ್. ನಮ್ಮಿ ನಿಂದು ತಮ್ಮ ಬರ್ಲಿ ನಿನಗೆ ಇದೆ ಇನ್ನು ನೋಡ್. ನಾನು ತಮಾಷೆ ಮಾಡಿದ್ದು, ನಂಗೆ ರಂಜಿತ್ ಗೊತ್ತು. ಹೌದಾ ನಮ್ಮಿಸ್ ಅವರೇ ನನ್ಗೆ ಸ್ವಲ್ಪ ಹೆದರಿಕೆ ಆಯ್ತು. ಕೆಲವರಿಗೆ ತಮಾಷೆ ಅಂದ್ರೆ ಆಗುದಿಲ್ಲಲ್ಲ, ಹಾಗೆ ಅದಕ್ಕೆ ಸ್ವಲ್ಪ ರಂಜಿತ್ನ ಹತ್ರ ಹೇಳುದು ಹಾಗೆ ಮಾತಾಡ್ಬೇಡಿ ನಿಮ್ಗೆ ಗೊತ್ತುಂಟಲ್ಲ. ಓಕೆ ಪರವಾಗಿಲ್ಲ ಮಾತಾಡಿ. ರಿಟರ್ನ್ ಮಾಡುದಲ್ಲ ಅವರನ್ನೇ ರಿಟರ್ನ್ ಮಾಡ್ತೇನೆ. ಈ ರಂಜಿತ್ ಉಂಡತ್ತ. ಅನಿಲ್ ಗೌಡ ಅವರು ಬಂದ್ರು. ಹಾಯ್ ಅನಿಲ್ ಅವರೇ, ವೆಲ್ಕಮ್. ಅನಿಲ್ ಅವರೇ ಚಾನಲ್ ಇದೆಯಾ? ಯು ಆರ್ ಫ್ರಮ್ ಐ ಆಮ್ ಫ್ರಮ್ ಮಂಗಳೂರು. ನಿಮ್ಮೂರು ಯಾವುದು? ಅವು ದಾದ ಪಾತೇರ್ನು ಗೊತ್ತುಜ್ಜಿ. ಅವು ಜನ ನಾಗರಾಜಿಗೆ ಅಂದೆ ಕೊಟ್ರಾಸಿ ಪಾತೇರ್ನ ನೋ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಪಾತೇರ್ನ ನಾಗರಾಜ್ ಪೂಜಾ ನಾಗರಾಜ್ ಮೈಸೂರಾ ಅಂದೆ. ನಾಗರಾಜ್ ಮೈಸೂರು ಒಟ್ರಾಸಿ ಪಾತೇರು ಜೇರಿಯೇ. ನಾಗರಾಜ್ ಮೈಸೂರು ಆರ್ ಖಾಲಿ ಸಪೋರ್ಟಿಂಗ್ ಮೆಸೇಜ್ ಮಾತ್ರ ಪಾಡ್ನು. ನಮ್ಮಿ ನಿಮ್ಮನ್ನು ಬಿಡಲ್ಲ ಬೆನ್ನು ಹತ್ತಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಗೌಡ ಹಾಸನ. ಓಕೆ ಹಾಸನದವರ. ಓಕೆ ಚಾನಲ್ ಇದೆಯಾ ಅನಿಲ್ ಗೌಡ ಅವರೇ? ಓಕೆ ಹೆದರಿಕೆ ಬೇಕು ನಮ್ಮಿ ನನ್ಗೆ ಈರು ಸುಮಕ್ಕಡ ಕೇನ್ವೆ. ಓಕೆ ಸುಮಕ್ಕ ಬತ್ತಡ ಕೇನ್ವೆ ದಾದ ಆನಂದ್ ಅವೇ ಕೇನ್ವೆ ಎರೆಗ್ ಪಾತೇರ್ನಿ ಸುಮಕ್ಕಗ ಒಟ್ರಾಸಿ ಬತ್ತೇರ್ನಿ. ಓ ನಮ್ಮಿ ಮಧ್ಯಾಹ್ನ ಬರ್ತೇನೆ. ಓಕೆ ಆಯ್ತಾ ತಿಂಡಿ ರಂಜಿತ್ ಅಂತ ಕೇಳ್ತಾ ಇದ್ದಾರೆ. ಅನಿಲ್ ಗೌಡ ನೋ ಇಲ್ಲ ಚಾನಲ್. ಓಕೆ ಸಪೋರ್ಟ್ ಮಾಡಿ ಆಯ್ತಾ. ಇಲ್ಲ ನಮ್ಮಿ ಇನ್ನು ಆಗ್ಬೇಕು, ನಿಮ್ಮದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಾವು ಹೆದರುವ ಜನ ಅಲ್ಲ, ಫೈರ್ ಅಂತ ಹೇಳ್ತಾ ಇದ್ದಾರೆ. ಬೆಂಕಿ ಅಲ್ವಾ ನಮ್ಮೀಸ್ ಅವರೇ? ಬೆಂಕಿ. ಆಯ್ತು ಇಡ್ಲಿ ಚಟ್ನಿ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಬೊಕ್ಕ ಬರ್ಬೇಕು. ಓಕೆ ಹೇಮಂತ್ ಪೋಲೆ ಜಾಬ್ ಬೇಲೆ ಬರೋದು. ಓಕೆ ಬಾಯ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು. ನಮ್ಮಿಸ್ ಅವರೇ ಬಾಯ್ ನಮ್ಮಿಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಮತ್ತೆ ಬರ್ತೇನೆ 2 ಗಂಟೆಗೆ. ಫೈರ್ ಯಾವುದು ನೋಡುವ. ಫೈರ್ ವಯರ್ ಕಟ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ ರಂಜಿತ್. ನಮ್ಮಿಸ್ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವರೇ ನೋಡಿ ಕುಕ್ಕಿಂಗ್ ಹೌಸ್ ಅವ್ರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್ ಮಾಡಿ ಆಯ್ತಾ. ಅನಿಲ್ ಗೌಡ ಕಾಂತಾರ 2 ಅಂತ ಹೇಳ್ತಾ ಇದ್ರೆ. ಕಾಂತಾರ 2 ಓಕೆ
ಸಂಧ್ಯಾ ಶಾಲೆ ಬ್ಲಾಗ್ಸ್ ಅವ್ರು ಬಂದು ಸೆಡ್ ಹಾಯ್ ಅಂತ ಹೇಳ್ತಾರೆ. ಹಾಯ್ ಸಂಧ್ಯಾ ಸಿಸ್, ವೆಲ್ಕಮ್ ವೆಲ್ಕಮ್. ಸಂಧ್ಯಾ ಸಿಸ್ ಚಾ ಅಂಡೆ, ಕಾಫಿ ಅಂಡೆ, ದಾದ ತಿಂದ್ರೆ ನಮ್ಮಿ ಬಾರಿ ಪಾತಿರುವಲ್ಲಿಯೇ ಸಂಗೀತಕ್ಕ ಶೋಕ್ ಪಾತಿರುವೇರಿ ಯಾರನ್ನ ಲೈವ್ ಹಿಡ್ಕೊಂಡು ಪಾತಿರುವೇರಿ ಶೋಕಾರು ಅಡೆ ಈ ನೆರೊಂದಿತ್ತೀನಿ ಪಾಪಾರಿಗೆ ಲಕ್ಷ ಶಾಲೆಗೆ ಪೋತುಜೆನಾ ಇಜ್ಜಿ ಇಜ್ಜಿ ಲಕ್ಷ ಶಾಲೆ ಪೋತುಜೆ 2 ದಿನ ಕುಲ್ಲಾಯರೆ ಪಂತೇರದ ಡಾಕ್ಟ್ರು 2 ದಿನ ಬೊಚ್ಚಿ ಬಂತೇರ ಹೊರ ಕೋಡೆ ಪಂಡೆ ಪೋಪೆಂದ್ ಯಾನ್ ಬಕ್ಕಲ ರೆಡಿ ಮಲ್ತೆ ಬಕ್ಕ ಕಾಣೆ ಲಕ್ಕನಾಗ ಇಜ್ಜಿ ಪಂಡೆ ಅಂಚನೆ ಬಕ್ಕ ಎಂಕ್ಲಾಂಡ್ ಉಪ್ಪಡು ತೂಕಾನ್ ಬಕ್ಕ. ವಾಟ್ ಆರ್ ದ ಕಲ್ಚರ್ ಇನ್ ಮಂಗಳೂರು ಇನ್ ಅಪ್ಕಮಿಂಗ್ ಡೇಸ್? ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಇದು ಬರ್ತದೆ, ಚೌತಿ ಬರ್ತದೆ, ಅಷ್ಟಮಿ ಬರ್ತದೆ, ಮತ್ತೆ ಮಾರ್ನಮಿ ಬರ್ತದೆ ಆಯ್ತಾ. ಮತ್ತೆ ಎಲ್ಲ ಹಬ್ಬಗಳು ಬರ್ತದೆ. ಅಲ್ಲ ಪಿರವು ಪಿರ್ಪವುಡ ದಾದಿಗೆ ಪಾಪ ಗಿರಿಜಾ ಅವ್ರು ಬಂದ್ರು. ಆಯ್ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗಿರಿಜಾ ಅವರೇ ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಟಿಫಿನ್ ಆಯ್ತಾ ಸಿಸ್ ನಿಮ್ದು? ನಂದಾಗಿದೆ ಸಿಸ್, ನಿಮ್ದಾಯ್ತಾ? ಎಂತ ತಿಂಡಿ ಮಾಡಿದ್ರಿ ಗಿರಿಜಾ ಸಿಸ್? ಸೂಪರ್ 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 ಅಂತ ಹೇಳ್ತಾ ಇದ್ದಾರೆ. ಏನ್ ಟಿಫಿನ್ ಅಂತ, ನೈಸ್ ಲೈವ್ ಅಂತ ಹೇಳಿದ್ರೆ ಥ್ಯಾಂಕ್ ಯು. ನನ್ಗೆ ದೋಸೆ ಸಿಸ್, ನಿಮ್ಗೆ ಎಂತ ಟಿಫಿನ್ಗೆ? ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ದೋಸೆಯಾ? ಓಕೆ ಓಕೆ. ರಂಜಿತ್ ನಮ್ಮಿಯ ಗುಮ್ಮಿಯ ಅಲ್ಲೇನು ಅತ್ತಿ ಪಾಪ ಯಾರ್ ನಮ್ಮಿ ಈ ರಂಜಿ ದಾದಾಂಡು ರಂಜಿತ್ ಅಂಚಲ ಕೋಪದಾಯೆ 2 ಗಂಟೆ ಯಾರನ್ನ ಲೈವ್ ಬಲೆ ಪ್ರಸ್ತಸಿ ಉಪ್ಪು ಇರು ಬಕ್ಕ ರಕ್ಷಾ ಉಪ್ಪು ಇರು ಲೈವ್ ಡಾರ್ನ ಮಸ್ಯನ ಉಪ್ಪು ಇರು ಪಾತಿರು ಎಡ್ಡೆ ಪಾತಿರುವೇರು ಅರೆ ಪಾತಿರೋಡು ಟ್ರಾಸಿ ನಮ್ಮಿಗುಳ್ಳತೆ ನಮ್ಮಿ ಸುಳ್ಳಿರತ್ತೆ ಅರೆ ಪಾತಿರೋಡು ಅರೆಗ್ ಸಪೋರ್ಟ್ ಮೆಸೇಜ್ ಇರುತ್ತಲ್ಲ ಪಾತಿರೋಡು ಅರೆ ಸ್ಟ್ರೋಕ್ ಪಾತಿರ್ವೇರು ನಮ್ಮಳ. ಗಿರಿಜಾ ಅವರು ಗುಡ್ ಅಂತ ಹೇಳ್ತಾ ಇದ್ದಾರೆ. ಕುಶಲ್ ಅಕ್ಕ ಗೊತ್ತಾಂಡ್ ರಂಜಿತ್ ಕುಶಲ್ ಗೊತ್ತಾಂಡ್. ಜೈ ಶ್ರೀ ಕೃಷ್ಣ ಅಂತ ಹೇಳ್ತಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಲ್ನ ಅಂಚನೆ ಅಕ್ಕ ಎಂಕ್ಲ ಪಾತೆಗಳು ಅನ್ನಂದು ಗೊತ್ತುಂಡು ರಂಜಿತ್ ಈ ಮಾತೆಗಳ ಸಪೋರ್ಟ್ ಮಲ್ಪೋರತೆ ಮಸ್ತ್ ಮಸ್ತ್ ಸಪೋರ್ಟ್ ಮಲ್ಪೋರೆ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಈ ನಂಚಿನ ಸಪೋರ್ಟ್ ಆರ್ ಬೋರ್ಡ್ ಒಂಜಿ ಎರೆಗ್ಲ ಬಕ ಹೇಮಂತುಲೇರು ಹೇಮಂತ ಸಪೋರ್ಟ್ ಮಲ್ಪೇರು ಮಸ್ತ್ ಜನ ಒಳ್ಳೆರು ಸಪೋರ್ಟ್ ಮಲ್ಪುನಾಕು ಮಸ್ತ್ ಜನ. ನಿಕುಲ್ ಪುರ ಮಸ್ತ್ ಒಂದು ಜಾಸ್ತಿ ಮಲ್ಪರು ಮಾತೆರೆಗ್ಲ ಅಂಚ. ಜೈ ಗಿರಿಜಾ ಸಿಸ್, ಥ್ಯಾಂಕ್ ಯು ಗಿರಿಜಾ ಸಿಸ್. ಸಂಗೀತ ಅಕ್ಕ ಓಕೆ ಬಕ್ಕ ತಿಕ್ಕುವೆ. ಓಕೆ ಓಕೆ ರಂಜಿತ್, ಥ್ಯಾಂಕ್ ಯು ಸೋ ಮಚ್ ಅವೇ ರಂಜಿತ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಬೈ ಪುರ್ಸೋದಿತ್ತಿನ ಬೈ 4 ಗಂಟೆ ಲೈವ್ ಉಂಡು ಬತ್ತು ಸಪೋರ್ಟ್ ಮಾಡ್ಲೆ. ಓಕೆ ಲೈಕ್ ಕೊರಿ ಅಕ್ಕ ಇತ್ತೆ ಕೊರ್ನೆ ಮಲ್ಲಿಜ್ಜಿ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಥ್ಯಾಂಕ್ ಯು. ಗಿರಿಜಾ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಥ್ಯಾಂಕ್ಸ್. ಗೋಡೆಗೆ ಹಾಕ್ಲಿ ಓಡಿ ಈ ಸಿಂಪಲ್ ಬಾಯ್ ನಾಯ್ಜಿ ಬಾರ್ ಸಿಂಪಲ್ ಬಾಯ್ ಒಡೆ ಪೋದಿತ್ತೀನಿ ಚಾಪತ್ ಬತ್ತಾರ ಏನ ತಿನ್ನಲ್ತೀನಿ ಯಾರು ಈ ಸಿಂಪಲ್ ಬಾಯ್ ಇತ್ತ ಕಿಚ್ಚ ಬಾಸ್ ಇಚ್ಚಿರಿ ದಾದ ಮುಖ್ಯರ ಎಂಕ ದೋಸೆ ಇರೇರದ ಚಾಪರ್ನಾಗ ಇರೇನ ನೆನೆಪಾಂಡು ಎನ್ನದ ನೆನೆಪಾಪಿಂಚ ಯಾನ್ ಚಾಪರ್ದ ಆತನು புளி புண்ணிய கூட நினைப்பான். ஓ தேவா ಸಿಂಪಲ್ ಬಾಯ್ ಇತ್ತೆ ನನಗೆ ಬೀಡಿ ಕಂಪನಿಗೆ ಹೋಗ್ಲಿಕ್ಕೆ ಬೀಡಿ ಕಟ್ಟೊಂದುಲ್ಲೆ ಅರ್ಜೆಂಟ್ ಎಂಕ ಓ ಅಂದ ಬನ್ಸಿದ್ದೀನಿ ಯಾರ ಓಕೆ ಓಕೆ
ರಂಜಿತ್ ಮನೋಹರ್ ಬಂದ್ರು. ಮೊನ್ನೆ ತೋಜಲ್ ಇದು ಫೇಸ್ ಲೈವ್ ಅಲ್ಲ ರಂಜಿತ್ ಅವರೇ, ಫೇಸ್ ಲೈವ್ ಅಲ್ಲ. ಚಾನೆಲ್ ಇದೆಯಾ ರಂಜಿತ್ ಅವರೇ? ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ನೈಸ್ ಲೈವ್ ಅಂತ ಹೇಳಿದೆ. ಬೀಡಿ ಸುದೇಟು ಪುಡ್ಲೆಗೆ ಸುದೇಟು ಪುಟ್ಟಿ ನೋಡಿ ಅವಳು ಕಂಪಿಂದ ನೇರು ಕಂಪಿಂದಾರು. ಅಕ್ಕ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ರೆ, ಆಯ್ತು ಆಯ್ತು ರಂಗನಾಥ್ ಟಿಫಿನ್ ಆಗಿದೆ ಆಯ್ತಾ. ಗಿರಿಜಾ ಥ್ಯಾಂಕ್ ಯು ಗಿರಿಜಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಮೊನ್ನೆ ತೋಜಾರೆ ಲೈವ್ ಬ್ಲಾಸ್ಟ್ ಒಂದು ಫೇಸ್ ಲೈವ್ ಮಲ್ಪುಜಿಯೇ ರಂಜಿತ್, ಫೇಸ್ ಲೈವ್ ಮಾಡುದಿಲ್ಲ. ಫೇಸ್ ಲೈವ್ ಬೊಚ್ಚಿಗೆ ಅಲ್ಲೇ ಬ್ಲಾಸ್ಟ್ ಆಪುನಿಗೆ. ಫೇಸ್ ಲೈವ್ ಈಗ ಮಾಡುದಿಲ್ಲ. ಮೋನೋ ಆದ ನಂತರ ಫೇಸ್ ಲೈವ್, ಚಾನಲ್ ಮೊನೋಟೈಸ್ ಆದ ನಂತರ ಫೇಸ್ ಲೈವ್ ಮಾಡುದು. ಇನ್ನ ಮೊಬೈಲ್ ಲೈವ್ ಮಲ್ಪುನ ಅಂದಂದು ಕ್ರೇಜಿ ಲಾಗ್ ಅಪ್ಲೋಡ್ ಆಗುತ್ತಾ ಇದೆ ನೋಡಿ 9:30ಗೆ. ಹೌದಾ, ಓಕೆ ಓಕೆ, ನೋಡ್ತೇನೆ. ಹೆಚ್ಚ ಪನೊಂದಿಲ್ಲ ಅವವೇ ಯಾನ್ ಮೊಬೈಲ್ ತೂದ್ ಲೈವ್ ಮಲ್ಪುನ ಹೆಚ್ಚ ಅವೇ ಅವೇ ಹೇಮಂತ್ ಅವು ಗೊತ್ತಾನೆ. ಹೇಮಂತ್ ಗೊತ್ತಾನೆ ರಪ್ಪ ಮತ್ತೆ ಬನ್ನಿ ಬೇಲೆ ಬಿದಂಗ ಅರ್ಜೆಂಟ್ ಇಲ್ಲ. ಮತ್ತೆ ಗಿರಿಜಾ ಅಕ್ಕ ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶ್ರೇಯಸ್ ದೇವಡಿಗ ಅವ್ರು ಬಂದ್ರು. ಹಾಯ್ ಶ್ರೇಯಸ್, ವೆಲ್ಕಮ್. ಸಿಂಪಲ್ ಬಾಯ್ ಡನ್ ಅಂತ ಹೇಳ್ತಾ ಇದ್ದಾರೆ 9 to 8 ಅಂತ. ಕಾಲ್ ಮಂತ್ ಬರ್ಪುಜಾ ಪನೊಂದು ಕಾಲ್ ಮಾತ ಬರ್ಪುಜಿ ಮಾರ್ರೆ, ಕಾಲ್ ಹೊಡೆ ಬರ್ಪಿನಿ ಪ್ಲೀಸ್. ರಿಟರ್ನ್ ಅಂದ್ರೆ ಹೌದು, ಗಿರಿಜಾ ಸಿಸ್ಗೆ ರಿಟರ್ನ್ ಮಾಡಿ. ಬೀಡಿ ಕಟ್ಟು ನಾಂಡಲ ತೋಜಲೆ, ಬೀಡಿ ಕಟ್ಟು ನೋಡಿ ತೋಜಾನ್ ಬೀಡಿ ಕಟ್ಟನ ತೋಜಾರೆ ಆಪುಜಿ. ಬೀಡಿ ಕಟ್ಟು ನಲೆ, ಬೀಡಿ ತೂಲೆ. ಹೇಮಂತ್ ಗೌಡ ಓ ಪನೊಂದುಲ್ಲೇರು. ಶ್ರೇಯಸ್ ದೇವಡಿಗ ಹಾಯ್ ಬಂದ್ರೆ. ಹಾಯ್ ಶ್ರೇಯಸ್, ವೆಲ್ಕಮ್. ಶ್ರೇಯಸ್ ಚಾನಲ್ ಇದೆಯಾ ನಿಮ್ಮ ಹತ್ರ? ಚಾನಲ್ ಉಂಟಾ? ಕಪ್ಪು ಅಕ್ಕ ಬತ್ತು ಪೋಯ್ನತೆ, ಕ್ರಸ್ಟಸಿಸ್ ಬತ್ತು ಪೋಯ್ನತೆ ಕಡೆ ಎಕಡೆ ಬೈದಿತ್ತೇರಿ ಈರು ಜೈದಿತ್ತಾರ ಮಾರ್ರೆ. ಕ್ರಸ್ಟಸಿಸ್ ಫಸ್ಟ್ ಬೈದೇರಿ ಇನಿ ಕ್ರಸ್ಟಸಿಸ್ ಬೇಗ ಬತ್ತು ಪೋತೇರೆ ಕಡೆ. ಅರೆಡೆ ಜಾಸ್ತಿ ಪಾತ್ರೆಂಡ ಕೆಕ್ಕಿಲ ಉರ್ಲು ಕಟ್ಪೇರು ಏರು ಇತ್ತೆ ಏತು ಒಂಜಿ ಬೀಡಿಲ ಕಟ್ಟೆರೆ ಕೊರ್ಪೇರು. ಇತ್ತೆ ಎತ್ತು ಒಂಜಿ ಬೀಡಿ ಕಟ್ಟೆರೆ ಕೊರ್ಪೇರು ಇತ್ತೆನ ಒಂಜಿ ಬೀಡಿ ಗೊತ್ತುಜಿಯೇ ಸಾರಗಿರು ತೈಗೊಂಡು. ನಮ್ಮ ಬಾರ್ಕೂರು ಅಂತ. ಹೌದಾ, ಬಾರ್ಕೂರ್ ಅಲ್ಲಿಯಾ? ಓಕೆ. ಹಾ ಪನೊಂದುಲ್ಲೇರು. ದಿನು ಪ್ರೇಮ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ದಿನು ಅವ್ರೆ, ವೆಲ್ಕಮ್ ದಿನು ಅವರೇ. ದಿನು ಅವ್ರೆ ಚಾನಲ್ ಇದೆಯಾ? ಓ ಶ್ರೇಯಸ್ ಡನ್, ಪ್ಲೀಸ್ ರಿಟರ್ನ್. ಶ್ರೇಯಸ್ ಅವರೇ, ನಿಮ್ಗೆ ಗಿರಿಜಾ ಆರಾಧ್ಯ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಶ್ರೇಯಸ್ ಅವರೇ, ನಿಮ್ದು ಚಾನಲ್ ಇದೆಯಾ? ಓಕೆ. ಧನು ಪ್ರೇಮ್ ಅವರೇ, ಬೇಗ ನೀವು ಎಲ್ಲರಿಗೂ ಕನೆಕ್ಟ್ ಆಗಿ. ನಾನು 5 ನಿಮಿಷ ಕೊಡ್ತೇನೆ, ಮತ್ತೆ ನಾನು ಲೈವ್ ಎಂಡ್ ಮಾಡುದು. ಸ್ವಾತಿ ಪೋಡಿಗಡು ಕೋಡೆ ಕೇನ್ನಗನೆ ಪನೊಂದುಲ್ಲೇರು. ದಾದ ಪೋಡಿದೀರು ಸ್ವಾತಿ. ಓಕೆ, ಥ್ಯಾಂಕ್ ಯು ದಿನು ಪ್ರೇಮ್ ಅವರೇ, ಥ್ಯಾಂಕ್ ಯು ಅಕ್ಕ. ಬಾಯ್ ಬೈಡ್ ಬರ್ಪೆ. ಓಕೆ ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು. ಯಾರೆಲ್ಲ ಲೈವ್ ಇದೆ ಅವ್ರ ಟೈಮಿಂಗ್ಸ್ ಹಾಕಿ ಆಯ್ತಾ. ಧನು ಅತ್ತಿಯೇ, ದಿನು ಸರಿ. ದಿನು ಸರಿ ಓದು. ಈ ಸಿಂಪಲ್ ಬಾಯ್ ಓಲ್ ತಪ್ಪುಂಡು ರಪ್ಪ ಬರ್ಪುಡು ತಪ್ಪುನ್ ಸರಿ ಮಲ್ಪೆರೆ. ಓಕೆ ದಿನು. ಗಿರಿಜಾ ಅವರು ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಗಿರಿಜಾ ಸಿಸ್. ನಿಮ್ದು ಲೈವ್ ಟೈಮಿಂಗ್ಸ್ ಒಮ್ಮೆ ಬರೀರಂತೆ.
ಮೊನ್ನೆ ಒಂದು ಸಿಕ್ಕಿದೆ ನನಗೆ, ಮತ್ತೆ ನನಗೆ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನೋಡುವ, ಮತ್ತೆ ಬರ್ತೇನೆ. ಟೈಮಿಂಗ್ಸ್ ಹಾಕಿ ನೀವು, ಅಡ್ಜಸ್ಟ್ ಮಾಡಿ ಬರ್ತೇನೆ. ನನ್ನ ಲೈವ್ 12 ಗಂಟೆಗೆ ರಾತ್ರಿ, ಅದಕ್ಕೆ ನಾವು ಬರುದಿಲ್ಲ. 12 ಗಂಟೆ ರಾತ್ರಿಗೆ ಇಲ್ಲ, ನಾವು ಮಲಗ್ತೇವೆ ಆಗ. ಮೂರು ಟು 4:30ಗೆ. ಓಕೆ ಓಕೆ ಓಕೆ. ದಿನು ಅವರು ಸಂಗೀತ ಸಬ್ ಮಾಡಿದ್ದೇನೆ, ನಿಮ್ಗೆ ರಿಟರ್ನ್ ಕೊಡಿಸಿ. ಓಕೆ ದಿನು ಅವರೇ, ನೀವು ಏನ್ ಮಾಡಿ ಗೊತ್ತಾ, ವಿಡಿಯೋಗೊಂದು ಕಮೆಂಟ್ ಹಾಕಿ ದಿನು ಅವರೇ. ನಾನು ಲೈವ್ ಎಂಡ್ ಆದ ನಂತರ ಕೊಡುದು. ಅನೆಲ್ಲ ಲೈವ್ ದಕ್ಕದು ಪೋದು ಇತ್ತಡ ತಿಕ್ಕರೆ ಹಾಗೆ ಅಲ್ಲ ಸಿಂಪಲ್ ಬಾಯ್. ಏಕೆಂದ್ರೆ ಅದು ಕೆಲವು ಚಾನಲ್ ಹೆಸರು ಆಗ್ತೇವಲ್ಲ ನಾವು, ಆಗ ನಮ್ಗೆ ಲೈವ್ ಸಿಕ್ಕುದಿಲ್ಲ ಅವರದ್ದು. ಅದಕ್ಕೆ ಕೇಳಿದ್ದು, ಚಾನಲ್ ಹೆಸರು ದಕ್ಕದು ಪೋತಿನ ಹತ್ತವು. ಗಿರಿಜಾ ಅವರೇ ಸೂಪರ್ ಅಂತ. ಗಿರಿಜಾ ಸಿಸ್, ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಗಿರಿಜಾ ಅವರಿದ್ದಾರೆ, ಮತ್ತೆ ರಂಗನಾಥ್ ಇದ್ದಾರೆ. ಎಲ್ಲರಿಗೂ ಕನೆಕ್ಟ್ ಆಗಿ ಆಯ್ತಾ ದಿನು ಅವರೇ. ಎಲ್ಲ ರಿಟರ್ನ್ ಮಾಡ್ತಾರೆ. ಅವರ ವಿಡಿಯೋಗೊಂದು ಕಮೆಂಟ್ ಹಾಕಿ ನೆನಪಲ್ಲಿ. ಕಮೆಂಟ್ ಹಾಕಿದ್ರೆ ನಿಮ್ಗೆ ಖಂಡಿತ ರಿಟರ್ನ್ ಮಾಡ್ತಾರೆ ಅವರು. ರಂಜಿತ್ ಮನೋರ್ ಬರ್ಸ ಉಂಡು ಬರ್ಸ ಇತ್ತೆ ಪೋಂಡು ಎಂಡ ಪಂಡ್ ಬಕ್ಕ ಬರ್ಪೆನ್. ಇತ್ತೆ ಬರ್ಸ ಕಮ್ಮಿ ಅಣ್ಣು, ಇತ್ತೆ ಬತ್ತಿತ್ತನ್ ಬರ್ಸ ಪಂಡೆ ಬತ್ ಪಂಡ್ ಏನ್ ಬಕ್ಕ ಬರ್ಪೆನ್. ಗಿರಿಜಾ ಓಲ್ಡ್ ಹೆಸರು ಗಿರಿಜಾ ಪಂಡ ಒಂದು ಪಾರ್ವತಿನ ಪುದರತೆ ಗಿರಿಜಾ ಪಂಡ. ಓಲ್ಡ್ ಇತ್ತೆ ಓಲ್ಡ್ ನೀವು ಹೆಸರು ಗೊತ್ತುಂಡೇರೆಗ್ ಇತ್ತೆ ಓಲ್ಡ್ ಪುದರೆ ದೀಪಿನಿ. ಗಿರಿಜಾ ವೈ ಬ್ರದರ್, ತುಳು ನಿಮ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಸಿಸ್. ಅದು ಸಿಂಪಲ್ ಬಾಯಿಗಂಡಲ್ಲ, ಕನ್ನಡ ಬರುದಿಲ್ಲ ಸಿಸ್. ಹಾಗೆ ಅವರು ತುಳು ಮಾತಾಡ್ತಾರೆ, ಹಾಗೆ ನಾನು ಕೂಡ ಮಾತಾಡುದು. ಸಂಗೀತ ಸಿಸ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೇನೆ. ಓಕೆ ದಿನ ಅವರೇ, ಓಕೆ. ವಿಡಿಯೋ ಕಮೆಂಟ್ ಹಾಕಿದ್ರೆ ಖಂಡಿತ ರಿಟರ್ನ್ ಮಾಡ್ತೇನೆ ಆಯ್ತಾ, ಮಾಡ್ತೇನೆ ಮತ್ತೆ. ಓಲ್ಡ್ ಇಸ್ ಗೋಲ್ಡ್, ಹೌದೌದು ಗಿರಿಜಾ ಅವರೇ, ಓಲ್ಡ್ ಇಸ್ ಗೋಲ್ಡ್, ನಿಜವಾಗ್ಲು ಓಲ್ಡ್ ಇಸ್ ಗೋಲ್ಡ್. ಅದು ನಮ್ಮ ಸಿಂಪಲ್ ಬಾಯಿಗೆ ಗೊತ್ತಿಲ್ಲ ಅಲ್ಲ. ಹೌದಾ ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಅಂತ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪುದರ್ದಾಯಿಗ್ ಪಂಡಿನಿ ಪೋ ನನ ಬರ್ಪುಜಿ. ನಾನು ಸಿಂಪಲ್ ಬಾಯ್ ಮಾತ್ರ ಹೇಳಿದ್ದು, ಸಿಂಪಲ್ ಬಾಯ್. ನಾನು ನಿಮ್ಮ ಹೆಸರು ಹೇಳಲಿಲ್ಲ. ಜಿಕೆ ಬಟ್ ಸಂಗೀತ ಬಲೆ ರವಾ ಬಿರಿಯಾನಿ ರವಾ ಬಿರಿಯಾನಿ ಮಲ್ದಾರ ಭಟ್ರೆ ಬರ್ಕ ಈ ಲೆಪ್ಪು ನೆಚ್ಚ ಎಂಗಳು ಬರ್ಪಿ ನೆಚ್ಚ ಭಟ್ರೆ ಬರ್ಕ ರವಾ ಬಿರಿಯಾನಿಗೆ. ನೀ ಸಿಂಪಲ್ ರವಾ ಬಿರಿಯಾನಿ ಉಂಡಿಗೆ ತುಲಿ ಸಿಂಪಲ್ ಸಲಾಮ್ ಅಲೈಕುಂ ಪನದುಲ್ಲೇರು. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಕನ್ನಡ ಗೊತ್ತುಂಟು ಗಿರಿಜಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಕಲ್ತದ್ದು ಅವರು ಕನ್ನಡ. ಸಿಂಪಲ್ ಈಗ ಕನ್ನಡ ಕಲ್ತು ಬಂದದ್ದು. ರವಾ ಬಿರಿಯಾನಿ ಪಂಡ ದಾದ ಪಲ್ಲೆಗೆ ಭಟ್ರೆ ದಾದ ಪಲ್ಲೆ ಈರೆ ಪಲ್ಲೆ ರವಾ ಬಿರಿಯಾನಿ ಪಂಡ ಸಜ್ಜಿಗೆದ ಉಂಡತೆ ಉಪ್ಪಿಟ್ಟು ಬನ್ನತೆ ರವಾ ಬಿರಿಯಾನಿ ಒಂಜೋಗ ಮುಕ್ಕುನ ಪಂಡಾಣ ಅಂದು ಸಿಂಪಲ್ ದಾದ ಮಲ್ಪುಂಡು ಪಲ್ಲೆ. ಈತ ಪಾತಿರಡಾಣ ಯಾನ್ ತಿಂದೆ ಬರಡ ಆಪುಂಡು. ಭಟ್ರೆ ವಾಲಿಕುಂ ಸಲಾಂ ಪನೊಂದುಲ್ಲೇರು. ಸಜ್ಜಿಗೆ ಬಕ ಯಾನ್ ಅವೇ ಪನ್ನಿ ಸಜ್ಜಿಗೆ ಅಂದು ಭಟ್ರು ದಾದ ಪನ್ಪೇರು ತೂಕ ಒಂತನೆ ಭಟ್ರು ದಾದ ಪನ್ಪೇರು ತೂಕ ಅಂದು ಉಪ್ಪಿಟ್ಟುಗು ಪನ್ಪಿನಿ ಬಕ ಇತ್ತೆ ಸ್ಪೆಷಲ್ ಪುದರ್ ಅತೆ ಉಪ್ಪಿಟ್ಟುಗು ಬಿರಿಯಾನಿ ಅನ್ನ ರಪ್ಪ ಬರ್ಪೇರು. ಸಜ್ಜಿಗೆ ಪಂಡ ಏರ್ಲ ತಿನ್ಪುಜೇರು ಅತೆ. ಕೆ ರಾಮು ಅವರು ಬಂದ್ರು. ಸಂಗೀತ ಅಮ್ಮ ಅವರೇ ಹಾಯ್ ಅಂತೇಳಿ. ಹಾಯ್ ರಾಮು ಅವರೇ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಲೈವ್ಗೆ ಬಂದದಕ್ಕೆ. ವೆಲ್ಕಮ್ ನಿಮ್ಗೆ. ನಾನು ಜಿಕೆ ಬಟ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ, ರಿಟರ್ನ್ ಗಿಫ್ಟ್ ಕೊಡಿ ಆಯ್ತಾ ಭಟ್ರೆ. ಇರೆಗ ಮೇರೆ ದಿನ ಗಿಫ್ಟ್ ಕೊಡ್ತೀರಿ ಅವೇ ರಿಟರ್ನ್ ಮಲ್ಪುಲೆ. ಸಂಗೀತ ಅಮ್ಮವ್ರೆ ಟೀ ಆರ್ ಕಾಫಿ ಆರ್ ಜ್ಯೂಸು ಏನು ತರ್ಲಿ ಅಮ್ಮವ್ರೆ?
ನನ್ಗೆ ಏನು ಬೇಡ ರಾಮು ಅವರೇ, ನಾನು ಯಾವುದು ಕುಡಿಯುವುದಿಲ್ಲ, ಅದು ನಾನೆಲ್ಲ ಕುಡ್ದಾಗಿದೆ. ಸಿಂಪಲ್ ಬಾಯ್ 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 ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಜಿಕೆ ಭಟ್ರೆ 974 ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಭಟ್ರೆ ಗಿರಿಜಾ ಆರಾಧ್ಯರೇ ಗಿಫ್ಟ್ ಕೊಡ್ತೀರಾ? ಅದೇ ರಿಟರ್ನ್ ಮಾಡ್ಲೇ ಬಕ್ಕ ವಸುವಿ ಅವ್ರು ಕೊಡ್ತಾರೆ ಆಯ್ತಾ. ಗಿರಿಜಾ ಅವರೇ ಭಟ್ರು ಕೊಡ್ತಾರೆ. ವಸು ಅವರು ಈರ್ನ ಊರು ಎನ್ನ ಊರು ಮಂಗಳೂರು. ಹಾಯ್ ಪನೊಂದುಲ್ಲೇರ್ ಗಣೇಶಾಚಾರ್ಯ. ಹಾಯ್ ಹಾಯ್ ಗಣೇಶ್ ಅವರೇ, ವೆಲ್ಕಮ್ ವೆಲ್ಕಮ್. ದಾದ ರಿಟರ್ನ್ ಮಲ್ಪುನು ಅವು ಸಬ್ಬು ಕೊರ್ಪಿರತ್ತೆ, ಅವೇನ್ ರಿಟರ್ನ್ ಮಲ್ಪುನು ಅಕ್ಲೆ ಕೂಡ ಪಿರ ಸಬ್ಬ ಆಪ್ನೆ ಅಂಚ. ತೆಲುಗು ಪದ ಸೂಪರ್ ಇದೆ ಗಿರಿಜಾ ಅವರೇ ಅಂತ ಹೇಳ್ತಾ ಇದ್ದಾರೆ ಭಟ್ರು. ಆ ಭಟ್ರು ಗಿರಿಜಾ ಅವರಿಗೆ ಗಿಫ್ಟ್ ಕೊಟ್ರಾಯ್ತಾ. ಗಣೇಶ್ ಅವರೇ ನಿಮ್ದು ಊರಲ್ಲಿ ಚಾನಲ್ ಇದೆಯಾ? ರಂಜಿತ್ ಚಾನಲ್ ಇಲ್ಲಲ್ಲ. ತೆಲುಗು ಪದ ಸೂಪರ್ ಇದೆ ಗಿರಿಜಾ ಅವರೇ. ಕನ್ನಡ ಸಿಸ್ ಓಕೆ ಓಕೆ, ಅವು ಕನ್ನಡಗೆ, ಅದು ಕನ್ನಡ. ನಿಮ್ಗೆ ಭಟ್ರು ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ ಗಿರಿಜಾ ಅವರೇ. ತೆಲುಗು ಅಲ್ಲ, ಅದು ಕನ್ನಡ ಪದಗೆ ಭಟ್ರೆ, ಕನ್ನಡಗೆ ಅವು, ತೆಲುಗತ್ತಿಗೆ. ಕನ್ನಡ ಓನ್ಲಿ, ಹೌದೌದು ಅವ್ರು ಕನ್ನಡ. ಗಿರಿಜಾ ಸಿಸ್ ಕನ್ನಡ. ಬಲಮಂಜೆ ಪನೊಂದುಲ್ಲೇರ್ ಅಂದೆ ಗಣೇಶ್ ಅವರೇ. ಓಕೆ ಓಕೆ. ಕಾಫಿ ಆಂಡೇರ್ನ ಚಾ ಪರಿಯಾರ ಗಣೇಶ್. ಆ ಆಂಡ್ ಪನೊಂದುಲ್ಲೇರ್ ದಾದ ತಿನ್ಯಾರು ಗಣೇಶ್, ದಾದ ತಿನ್ನರೆ ಚಾಕು. ಓಕೆ ನಾನು ಲೈವ್ ಎಂಡ್ ಮಲ್ತೊಂದುಲ್ಲೆ. ಚೆಕ್ ಮಾಡಿ ಬ್ರದರ್ ಬ್ರದರ್ ಅಂತ ಚೆಕ್ ಮಾಡ್ಬೇಕಾ? ಯಾರನ್ನು, ಯಾರು ಗಿರಿಜಾ ಸಿಸ್ ಚೆಕ್ ಮಾಡ್ಬೇಕು? ಗಿಫ್ಟ್ ಬಂದಿಲ್ಲ, ಬರ್ಲಿಲ್ವಾ? ಹಾಗೆ ಭಟ್ರೆ ಗಿಫ್ಟ್ ಬೈಚಿಗೆ ಭಟ್ರೆ ಉಳ್ಳಾರ? ಭಟ್ರೆ ಇದ್ದೀರ ಕೇಳ ನಿಮಗೆ ಒಂದ್ ನಿಮಿಷ. ಭಟ್ರೆ ಗಿಫ್ಟ್ ಬೈಚಿಗೆ ಜಿಕೆ ಭಟ್, ಜಿಕೆ ಭಟ್ರೆ ಗಿಫ್ಟ್ ಬೈಚಿಗೆ ರೆಗ್. आपके चाय हुआ संगीता सिस्सा हो गया मेरा चा, चा पी लिया मैंने, आपने पी लिया दिनू? आप हिंदी हो, आप हिंदी में बात करते हो, कन्नड़ नहीं आता है आपको? कन्नड़ आता है, ओके ओके, कन्नड़ आता है, ओके ओके. ಸೂಪರ್ ಅಂತ ಹೇಳಿದ್ರೆ ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಪನ್ನೀರು ಪನ್ನೀರು ಬರೆದೋರು ತಾನಾರೋ ಮಮತೆಯ ಬಂದ ಅಂಬಡೆಗಸಿ. ಹೌದಾ, ಓಕೆ 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 ಸಿಸ್ ಬಾಯ್. ನೀವು ಹೇಳಿ ಜಿ ಕೆ ಭಟ್ರು. ಓಕೆ ಓಕೆ ಗಿರಿಜಾ ಅವರೇ, ಜಿ ಕೆ ಭಟ್ರು ಬಂದ್ರೆ ಖಂಡಿತ ಹೇಳ್ತೇನೆ ನಿಮ್ಗೆ ರಿಟರ್ನ್ ಮಾಡ್ಲಿಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ಬಾನು ಆನಂದವ ನೀಡುವೆ ಒಂದಾಗಿ
ಗಿರಿಜಾ ಅವರು ಥ್ಯಾಂಕ್ ಯು ಗಿರಿಜಾ ಅವರು ಥ್ಯಾಂಕ್ ಯು. ಓಕೆ, ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಸಂಜೆ 4 ಗಂಟೆಗೆ ಲೈವ್ ಇದೆ, ಇಲ್ಲದಿದ್ರೆ 3:30ಗೆ ಲೈವ್ ಸ್ಟಾರ್ಟ್ ಮಾಡ್ತೇನೆ. ಬಂದು ಸಪೋರ್ಟ್ ಮಾಡಿ. GK ಭಟ್ ಸಬ್ ಮಾಡಿದ್ದೇನೆ, ವಿಡಿಯೋಗೆ ಕಮೆಂಟ್ ಹಾಕಿದ್ದೇನೆ, ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತ ಹೇಳ್ತೇನೆ. GK ಭಟ್ರು ಇಲ್ಲ ಕಾಣ್ಬೇಕು ದಿನು ಅವರೇ. ಅವರು ನೀವು ವಿಡಿಯೋಗೆ ಕಮೆಂಟ್ ಹಾಕಿದಿರಲ್ಲ, ಕಮೆಂಟ್ ಇದ್ರೆ ಖಂಡಿತ ರಿಟರ್ನ್ ಮಾಡ್ತಾರೆ ಆಯ್ತಾ. ನಾನು ಮತ್ತೆ ಸ್ವಲ್ಪ ಒಂದು ಮಧ್ಯಾಹ್ನ ರಿಟರ್ನ್ ಮಾಡ್ತೇನೆ ನಿಮ್ಗೆ ಆಯ್ತಾ. ದಿನು ಅವರೇ ಸ್ಪೀಡ್ ಕಮೆಂಟ್ ಹಾಕ್ಲಿಕ್ಕೆ ಬರ್ತದಾ? ಸ್ಪೀಡ್ ಕಮೆಂಟ್ ಹಾಕ್ಲಿಕ್ಕೆ ಬರುದಾದ್ರೆ ವಾವ್ ಪನದುಲ್ಲೇರು, ಸ್ಪೀಡ್ ಕಮೆಂಟ್ ಹಾಕ್ಲಿಕ್ಕೆ ಬರುದಾದ್ರೆ ಒಂದು ಕಮೆಂಟ್ ಹಾಕಿ, ಸೂಪರ್ ಕಮೆಂಟ್. ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. ಓಕೆ ಓಕೆ ಹಾಕಿ ಹಾಕಿ ಮತ್ತೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ದಿನು ಅವರೇ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂಜೆ ಸಾಯಂಕಾಲ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಆಲ್.